ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಇಂಚಿಪಗ್ಗು ನಮನು ಅಗಲ್ದು ಪೋಯಿನ ಪ್ರೊಫೆಸರ್ ಅಮೃತ ಸೋಮೇಶ್ವರರಿಗೆ ಉಲ್ಲಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿರ್ದು ನುಡಿ ನಮನ ಸಂಸ್ಮರಣಾ ಕಾರ್ಯಕ್ರಮ ನಡೆಪಾಯಿರಿ. ತುಂಬಲಾರದ ಆಸ್ತಿ ಸಾಹಿತ್ಯ ಲೋಕಕ್ಕೆ ಮತ್ತು ಅಬ್ಬಕ್ಕ ಉತ್ಸವ ಸಮಿತಿಗೂ ಕೂಡ ಭರಿಸಲಾಗದ ನಷ್ಟ ಅಂತ ಹೇಳಿದ್ರೆ, ಮೊನ್ನೆ ತಾನೇ ದಿವಂಗತರಾದಂತಹ ಅಮೃತ ಸೋಮೇಶ್ವರವರು ನಮ್ಮೆಲ್ಲರನ್ನ ಬಿಟ್ಟು ದೇವರ ಪಾದವನ್ನ ಸೇರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಹೆಸರಿಗೆ ತಕ್ಕಂತೆ ಸಾಹಿತ್ಯ ಲೋಕದಲ್ಲಿ ಅಮೃತ ಸಿಂಚನವನ್ನ ಮಾಡಿ ಅದು ಯಕ್ಷಗಾನದಲ್ಲೂ ಕೂಡ ಜನಪದಿಯ ರೀತಿಯನ್ನ ಸೃಷ್ಟಿಸಿದಂತಹ ಮಹಾನೊಬ್ಬ ಅದ್ಭುತ ಬರಹಗಾರ. ಮಾಜಿ ಶಾಸಕರು ಸಮಿತಿ ಸ್ವಾಗತ ಅಧ್ಯಕ್ಷರು ಕೆ ಜಯರಾಮ್ ಶೆಟ್ರು ಪಾತೆರೊಂದು ಅಮೃತರು ಸರಳ ಸಜ್ಜನಿಕೆದ ಸಕಾರ ಮೂರ್ತಿಯಾದಿದ್ದರು. ಸಾಹಿತ್ಯ ಲೋಕದ ದಿಗ್ಗಜರು, ಶ್ರೇಷ್ಠ ವಿದ್ವಾಂಸರು, ಪ್ರಾಧ್ಯಾಪಕರಾದ ಸಮಿತಿ ಗೌರವ ಸಲಹೆಗಾರರು ಆದಿತ್ಯರು. ಸಮಿತಿಗೂ ಮಾರ್ಗದರ್ಶಕರಾದಿತ್ಯರು ಪಂಡಿತರು ನುಡಿ ನಮನದ ಪಾತೆರ ಪಂಡಿರು. ಯಾವುದನ್ನು ಇಟ್ಕೊಳ್ಳುವವರಲ್ಲ, ಎಲ್ಲಾ ವಿಚಾರಗಳನ್ನು ನೇರವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳುವಂಥವರು ಅಮೃತ ಸೋಮೇಶ್ವರವರು. ಒಬ್ಬ ಒಳ್ಳೆಯ ಮಹನೀಯರು, ಒಳ್ಳೆಯ ಲೇಖಕರು, ಒಳ್ಳೆಯ ವಿಮರ್ಶಕರು. ಈ ಭಾಗದ ಸಾಹಿತ್ಯಗಳು ಮತ್ತು ಯಕ್ಷಗಾನ ಈ ಎಲ್ಲ ವಿಚಾರಗಳು ನಮ್ಮ ಜಾನಪದ ರಂಗದಲ್ಲಿ ಎಲ್ಲ ಕೆಲಸವನ್ನ ಮಾಡಿದವರು. ಆದ್ದರಿಂದ ಇವತ್ತು ನಮಗೆ ಅವರು ತುಂಬ ಸಮೀಪ ಆದರೂ ಕೂಡ ನಾವು ಅವರನ್ನು ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ಏನಿಲ್ಲ. 87 ವರ್ಷ ಆಯಿತು. ಒಳ್ಳೆಯ ಪ್ರಾಯದಲ್ಲಿ ಅವರಿಗೆ ಮರಣ ಸಿಕ್ಕಿದೆ, ಚಿರಶಾಂತಿ ಸಿಕ್ಕಿದೆ. ಅವರ ವ್ಯಕ್ತಿತ್ವವನ್ನು ಅಳಗಳೆಯುವುದಾಗಿದ್ದರೆ ನಾವು ಬೆಳಿಗ್ಗೆ ನಾವೊಂದು 3-4 ಜನ ಒಟ್ಟಿಗೆ ಹೋಗಿದ್ದೆವು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಂಗಳೂರು ಸುತ್ತಮುತ್ತಲಿನ ಜಿಲ್ಲೆಯವರು ಬಂದು ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ನುಡಿ ನಮನವನ್ನು ಸಲ್ಲಿಸಿದವರು. ಆದ್ದರಿಂದ ಅವರು ಕೇವಲ ಸಾಹಿತ್ಯ ಲೋಕಕ್ಕೆ ಮಾತ್ರ ಅವರನ್ನು ಸೀಮಿತವಾಗಿಟ್ಟದಲ್ಲ, ಸಾರ್ವಜನಿಕ ರಂಗದಲ್ಲಿ ಕೂಡ ಅವರ ಬಗ್ಗೆ ಗೌರವ ಇತ್ತು. ಆದ್ದರಿಂದ ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ. ನಮಗೆ ಒಂದು ವಿಧದಲ್ಲಿ ಅದು ನಷ್ಟ. ತುಂಬಲಾದ ಅಬ್ಬಕ್ಕ ಉತ್ಸವ ಸಮಿತಿಗೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ಲಿ ಅಂತ ನಾವೆಲ್ಲ ಇದ್ದು ಅವರು ಹಾರೈಸ್ತಾ ಇದ್ದೀವಿ. ಸಮಿತಿದ ಅಧ್ಯಕ್ಷರು ದಿನಾಕರ ಉಲ್ಲಾಲ್ ಪಾತೆರೊಂದು ಅಮೃತ ಸೋಮೇಶ್ವರರು ಅಪೂರ್ವ ಮೇಧಾವಿ ಕರಿನ 25 ವರ್ಷದ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಗೌರವ ಸಲಹೆಗಾರರಾದಿತ್ತದು. ಪ್ರತಿ ವರ್ಷ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕಾರದ ಆಯ್ಕೆ ಅರೆನ ಮುಖೇನನೆ ನಡತೊಂದಿತ್ತಂಡು. ಅರೆನ ಆಯ್ಕೆನೆ ಅಂತಿಮವಾದಿತ್ತಂಡು. ಅತ್ತಂದೆ ಅಬ್ಬಕ್ಕ ಸಂಕತನ ಉಳ್ಳಾಲದ
ಇತಿ ಅದಿ ಪುಸ್ತಕದ ಪ್ರಧಾನ ಸಂಪಾದಕರಾದಿದ್ದರು. ಅಬ್ಬಕ್ಕ ನಾಟಕ ಅರೆನ ಮುಖೇನನೆ ರಚನೆ ಆದಿತ್ತಂಡು. ಅರೆನ ವಿಧಿವಶ ಸಾಹಿತ್ಯ ಲೋಕಗ್ ವಿಶೇಷವಾದ ಅಬ್ಬಕ್ಕ ಉತ್ಸವ ಸಮಿತಿಗೆ ಮಲ್ಲ ನಷ್ಟ ಪಂಡದ ತೆರಪಾಯರು. ಅದಕ್ಕಿಂತ ವಿಶೇಷವಾಗಿ ಅಬ್ಬಕ್ಕ ಉತ್ಸವ ಸಮಿತಿಗೆ ಪ್ರತಿ ವರ್ಷ ನಮ್ಮ ಆಯ್ಕೆ ಆಗುವ ಅಬ್ಬಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಅವರು ಹೇಳಿದ ಹಾಗೆ ನಾವು ಕೇಳಿಕೊಳ್ತಿದ್ದೆವು. ಆ ಪ್ರಶಸ್ತಿ ಮತ್ತು ಪುರಸ್ಕಾರ ಬಗ್ಗೆ ಯಾರು ಇಷ್ಟುವರೆಗೆ ಅದರ ಬಗ್ಗೆ ಎಲ್ಲಿ ಕೂಡ ಅಪವಾದ ಬರಲಿಲ್ಲ ನಮಗೆ. ಆ ಪ್ರಶಸ್ತಿ ಆಯ್ಕೆ ಕೂಡ ಇಷ್ಟು ಚಂದ ಆಗ್ತೈತೆ ಅಂತ ಹೇಳಿದರೆ ಅವರ ಆ ನಾಲೆಜ್ ಅವರ ಏನೆಲ್ಲ ಇದೆ ಅವರ ತಲೆಯಲ್ಲಿ ಇರುವುದಂತೂ ನಮಗೆ ಯಾರಿಗೂ ಇಷ್ಟುವರೆಗೆ ಆಗಲಿಲ್ಲ. ನಮಗೆ ಅದೃಷ್ಟವಶ ನಮಗೆ ಏನಂತೇಳಿ ನನಗೆ ಒಂದ್ಸಲ ತುಂಬ ಆಶ್ಚರ್ಯವಾಗ್ತಿತ್ತು. ನಾನು ಅವರ ಮನೆಗೆ ಹೋಗುವಾಗ ತುಂಬ ಪುಸ್ತಕ ಇತ್ತು. ಇಷ್ಟು ಜ್ಞಾನ ಪಡೆದವರು, ಪುಸ್ತಕವನ್ನು ಓದಿದವರು, ಎಲ್ಲ ಬರಹಗಳನ್ನು ಬರೆದವರು. ನಾನು ಕೇಳಿದೆ ಅವರಿಗೆ, ನನಗೆ ಸ್ವಲ್ಪ ಜ್ಞಾನ ಕೊಡಿ ಅಂತೇಳಿ, ನಿಮ್ಮ ಒಂದು ಸ್ವಲ್ಪ ಜ್ಞಾನ ನನಗೆ ಕೊಡಿ. ಸಾಧ್ಯವಾಗಲಿಕ್ಕಿಲ್ಲ, ಯಾಕಂದರೆ ಅಷ್ಟು ಅವರಿಗೆ ಎಲ್ಲ ಸಬ್ಜೆಕ್ಟ್ನಲ್ಲಿ ಎಲ್ಲ ವಿಷಯದಲ್ಲಿ ಅವರಿಗೆ ಇಷ್ಟು ಜ್ಞಾನ ಯಾರಿಗೂ ಇಲ್ಲ ಅಂತ ಕಾಣಬೇಕು. ನಾನು 10 ದಿವಸ ಮೊದಲು ಅವರ ಮನೆಗೆ ಹೋಗಿದ್ದೆ. ಅವರ ಮಗನಿಗೆ ಕಾಲು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ನಾನು ಅವನನ್ನು ನೋಡ್ಲಿಕ್ಕೆ ಹೋಗಿರುವಾಗ ಇವರು ಮಲಗಿದ್ದಲ್ಲೇ ಇದ್ದರು, ಮಾತಾಡಲಿಕ್ಕೆ ಸಾಕ್ತಿರಲಿಲ್ಲ. ನಾನು ಅವರನ್ನು ನೋಡುವಾಗ ನೆಗಡಿದ್ರು ಸ್ವಲ್ಪ ಮಲಗಿದಲ್ಲಿರುವಾಗ. ನಮ್ಮ ಸಮಿತಿಯ ಪರವಾಗಿ ನಾನೇ ಲಾಸ್ಟಿಗೆ ನೋಡಿರಬೇಕು. ಆದರೂ ಮೊನ್ನೆ ನಾವು ಎಲ್ಲ ಅವರನ್ನು ಒಂದು ರೀತಿಯಲ್ಲಿ ನಮ್ಮ ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ವಿಚಾರದಲ್ಲಿ ಮೊದಲೇ ಅವರಿಗೆ ಹೋಗಿ ಭೇಟಿ ಮಾಡಿಕೊಂಡು ನಮ್ಮ ಸಮಿತಿಯ ಪರವಾಗಿ ಅವರಿಗೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಸಹ ಸೌಖ್ಯವನ್ನು ಸಹ ಕೊಡಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ನಾವು ಹಬ್ಬಕ್ಕೂ ಸಮಿತಿ ಎಲ್ಲರೂ ಬಂದಿದ್ದೀರಿ. ನೀವೆಲ್ಲ ಒಂದು ರೀತಿಯಲ್ಲಿ ಅವರು ನಮಗೆ ಖಂಡಿತವಾಗಿ ಅವರಿಗೆ ಹುಟ್ಟಿಗೆ ಇನ್ನು ಯಾರು ಸಾಧ್ಯ ಇಲ್ಲ. ನಾವು ಅವರ ಮಕ್ಕಳ ಬಗ್ಗೆ ನೋಡ್ತಾ ಇದ್ದೇವೆ, ಅವಳ ಎಲ್ಲ ಬಗ್ಗೆ ನೋಡ್ತೇವೆ. ಈ ಊರಿನಲ್ಲಿ ಇದನ್ನಪ್ಪನವರು, ಅಮೃತಸೋಮೇಶ್ವರವರು ಇರುವಂಥ ಪ್ರಸಿದ್ಧ ಪಡೆದ ವ್ಯಕ್ತಿಗಳು ಯಾರು ಇರ್ಲಿಕ್ಕೆ ಅಂತ ಹೇಳಿಕೊಂಡು ಅವರಾಗಿ ಹುಟ್ಟಿ ಬರಲಿ ಇನ್ನು ಕೂಡ ಬೇರೆ ಯಾರಾದರೂ ನಮ್ಮ ಉಳ್ಳಾಲಕ್ಕೆ ಅಥವಾ ಇಲ್ಲಿಗೆ ಬರಲಿ ಅಂತೇಳಿ ಹಾರೈಸ್ತಾ ಮುಗಿಸ್ತೇನೆ. ಅಬ್ಬಕ್ಕ ಉತ್ಸವ ಸಮಿತಿದ ಗೌರವ ಉಪಾಧ್ಯಕ್ಷರು ಸದಾನಂದ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ, ಉಪಾಧ್ಯಕ್ಷರು ಯುಪಿ ಆಲಿಯಬ್ಬ, ದೇವಕಿ ಆರ್ ಉಲ್ಲಾಲ್, ಸಮಿತಿದ ಪದಾಧಿಕಾರಿಗಳು ಕೆಎಂಕೆ ಮಂಜನಾಡಿ, ಡಿಎನ್ ರಾಘವ, ಸತೀಶ್ ಭಂಡಾರಿ, ಚಿದಾನಂದ ಎ, ರತ್ನಾವತಿ ಜೆ ಬೈಕಾಡಿ, ಮಲ್ಲಿಕಾ ಎಸ್ ಭಂಡಾರಿ, ಶಶಿಕಲಾ ಗಟ್ಟಿ, ಹೇಮಾ ಯು, ಶಶಿಕಾಂತಿ ಉಳ್ಳಾಲ್, ವಾಣಿ ಲೋಕಯ್ಯ, ಸತ್ಯವತಿ, ಲತಾ ಶ್ರೀಧರ್, ಸ್ವಪ್ನ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಸಭೆಟ್ ಪಾಲ್ಪಡೆದಿದ್ದರು. ತುಳು ರಂಗಭೂಮಿಡು ಸಂಚಲನ ಸೃಷ್ಟಿಸಾಯಿನ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದ ಕಲಾ ಸಂಗಮ ಕಲಾವಿದರನ ಅಭಿನಯದ ಶಿವದೂತೆ ಗುಳಿಗೆ ನಾಟಕದ 555ನೇ ಪ್ರದರ್ಶನದ ಸಂಗಮ ಕಾರ್ಯಕ್ರಮನ ಅಡ್ಯಾರ್ ಗಾರ್ಡನ್ ಗುರುವಾರ ಅಟನೆ ಮಾಡಿದ್ದೇರು. ಚಾರಿತ್ರಿಕ ದಾಖಲೆಗೆ ಮುನ್ನುಡಿಯನ್ನು ಬರೆಯಿತು. ಸರಿಸುಮಾರು 4 ವರ್ಷಗಳ ಅವಧಿಯಲ್ಲಿ 2 ಕರೋನಾ ಬ್ರೇಕ್ನ ಮಧ್ಯೆಯೂ 500ರ ಗಡಿ ದಾಟುವ ಇತಿಹಾಸ ಬರೆಯಿತು. ಕೊಪ್ಪ ಹರಿಹರಪುರ ದತ್ತಾಶ್ರಮ ಸ್ವರ್ಣ ಪೀಠಿಕಾಪುರ ಗೌರಿಗದ್ದೆದ ಅವಧೂತಿರು ಶ್ರೀ ವಿನಯ ಗುರುಜೀರು ಲೇಸನು ಉದಿಪನ ಮಲ್ತದ ನಾಟಕ ಚಲನಚಿತ್ರಲೆಗ್ ಜನಕ್ಲೆನ ಮನಸ್ಸನ್ನು ಪರಿವರ್ತನೆ ಮಲ್ಪನ ಅದ್ಭುತ ಶಕ್ತಿ ಉಂಟು. ವಿಜಯಕುಮಾರ್ ಕೊಡಿಯಾಲ್ ಬೈಲ್ರು ಶಿವದೂತೆ ಗುಳಿಗೆ ನಾಟಕದ ಮೂಲಕ ಹೊಸ ಕ್ರಾಂತಿನ ಸೃಷ್ಟಿ ಮಲ್ದಿತದ. ನನಲಾತ್ ಹೊಸ ಪ್ರಯೋಗ ಮಲ್ತದ ಭಾಷೆಯ ನುಡಿತ ಪ್ರಾತಿನಿಧ್ಯನ ಜಗತ್ತಿಗೆ ತೋಜಾವಲೆಕ ಆವಡ್ ಪಣದ ಹಾರೈಸಿರು. ಮುಂಡದ ಒಟ್ಟುದ ನಡೂಟು ಹೊಲ್ಪು ಹೊಲ್ಕಿರಿಯ ಅನಗ ನಂದಲ ತುಡರಾದು ಅರಳುಂದಿತ್ತನಿಗೆ ಉಪನಿಷತ್ತು ಆ ರೇಡಿಯೋಗೆ ನಮಸ್ಕಾರ ಮಾಡಬೇಡಿ. ಈಗ ಗೂಗಲ್ ಮ್ಯಾಪ್ ಹಾಕ್ತೀವಿ, ಗೂಗಲಿಗೆ ನಮಸ್ಕಾರ ಮಾಡ್ತೀರಾ? ಇಲ್ಲ, ಡೋಂಟ್ ಡೂ ದಟ್ ನಾನ್ ಸೆನ್ಸ್. ಅಲ್ಲಿ ನಾಗರಾಜ್ ಶೆಟ್ರು ಹೇಳ್ತಿದ್ರು, ಅಲ್ಲಿ ಕೂತ್ಕೊಳ್ಬೇಡಿ ಗುರುಸ್ಥಾನ ನೋಡಿ. ನನಗೆ ಇಡೀ ಜಗತ್ತು ಗುರುನೇ. ವೆನ್ ಯು ಸಿ ದ ಯೂನಿವರ್ಸ್ ಆಸ್ ಗುರು, ದಟ್ ಈಸ್ ದ ಬೆಸ್ಟ್ ಯೂನಿವರ್ಸಿಟಿ. ಅಲ್ಪದಿಂದ ಕಲ್ಪದೆಡೆಗೆ, ಸ್ಟಾರ್ಟ್ ಫ್ರಮ್ ಫೈನೈಟ್ ಟು ಇನ್ಫೈನೈಟ್. ಆ ಜಾಗದಲ್ಲಿ ಕೂರ್ಲಿಕ್ಕೆ ಅವರಿಗೆ ಅಧಿಕಾರ ಉಂಟು. ಅವತ್ತು ಅವರಿಗೊಂದು ಮಾತು ಹೇಳಿ, ಇನ್ನೊಂದು 8 ದೇಶದಲ್ಲಿ ಕೇಳಿದೆ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿಯಾಗಿದೆಯಾ ಅಂತ. ಹ್ಞೂ ಅಂತ.
ನಾನು 8 ದೇಶ ನೋಡ್ಕೊಂಡು ಬರಬೇಕಲ್ಲ ಅಂತ. ಸೊ ಇವತ್ತು 555ನೇದು 100ನೇ ಶೋಗೆ ಬರ್ಲಿಕ್ಕೆ ಹೇಳಿದ್ರು, ಅವತ್ತು ನನಗೆ ಬರ್ಲಿಕ್ಕಾಗಿಲ್ಲ. ಹಾಗಾಗಿ ಅವರ ಗಂಡ ಹೆಂಡತಿ ತುಂಬ ಒಂದು ಚೂರು ಅಹಂಕಾರ ಇಲ್ಲ. ನಿಮ್ಮ ಸೌತ್ ಕೇಂದ್ರದವರಿಗೆ ಅದು ಬೈ ಬರ್ತ್ ದೇವರ ಬ್ಲೆಸ್ಸಿಂಗ್ಸ್. ಇಲ್ಲಿ ಕೂತ ಎಲ್ಲರನ್ನು ಡೌನ್ ಟು ಅರ್ತ್ ಕೂಡ. ಗುರ್ಕಾರ್ವನ್ ಸ್ಥಿತಿನ SCDCC ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಶಿವದೂತೆಗಳಿಗೆ ನಾಟಕ ಅದು ಮಾತ್ರ ಉಪ್ಪೆರಬಲ್ಲಿ ಚಲನಚಿತ್ರ ಅದು ಬರಡು ಪಂಡದು ತೀರ್ಮಾನಿಸಾದರು. ಐಕಾದು ತುಳು, ಕನ್ನಡ, ಮಲಯಾಳ, ತಮಿಳು, ಹಿಂದಿ ಭಾಷೆಲಿಡು ವಿದಯ್ ಕನಪನು ಪಂಡ ತೆರಿಪಾಯರು. ಇನಿ ಮಾತೆಲ್ಲ ಪಂಡೇರು ದಕ್ಷಿಣ ಕನ್ನಡ ಜಿಲ್ಲೆದ ಸಂಸ್ಕೃತಿ ಮಾತ ಕಡೆಗಳ ಬೋಡು, ಪರದೇಶವು ಬೋಡು, ಪರ ಊರು ಬೋಡು, ಪರ ರಾಜ್ಯವು ಬೋಡು, ಮಾತೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸ್ಕೃತಿನ ತೂವೋಡು, ಮೆರೋಡು, ಆಯ್ತಾ ಅಭಿಮಾನ ಪಡೆಯೋಡು, ಖುಷಿ ಪಡೋಡು ಬನ್ನ ಮಾತೆಲ್ಲ ಪಂಡೇರು. ಏನು ಬನ್ನೀತೆ ವಿಜಯ್ ಕುಮಾರ್ ಶೆಟ್ರೆ ಆಡ್ಲ ಎಲ್ಲ ಭಾರಿ ಸಮಯ ಹೇಳ್ಬೇಕು ದೋಸ್ತಿಲು. ಹೆಂಗೆಲ್ಲ ನಿಮ್ಮ ಮನಸ್ಸು ಹಿಡಿತಂದ್ರೆ ಈ ಶಿವದೂತಗಳಿಗೆ ಖಾಲಿ ನಾಟಕ ಅಧಿಪರದಲ್ಲಿ ಅವು ಚಲನಚಿತ್ರ ಅದು ಇಡೀ ದೇಶದ ಜನಕ್ಕೂ ತೂಪಿಲೆಕ್ಕ ಆಗ್ಲಿಕ್ಕ ಅವಳು ಬನ್ನ ಒಂದು ಎಂಗಳ ಭಾಷೆ ಮನಸ್ಸು ಹಿಡಿತಾನೆ ಅಂತ ಇವೆಲ್ಲ ಸೇರಿದು ಒಂದು ದಿನ ಇಷ್ಟ ಮಲ್ತ ಸುರುಕು ತುಳುಟು ಡಾಕ್ಟ್ರ ಭಟ್ರ ಏರಾವ್ ನಿಗ್ಲಿಗೆ ಬನ್ನ ಅವನಿಗೆ ತುಳು ಪಿಕ್ಚರ್ನ ಶುರು ಮಾಡ್ಕೊಂಡಲ್ಲ. ಐದು ಬೊಕ್ಕ ಶಿವದೂತಗಳಿಗೆ ಈ ಪಿಕ್ಚರ್ನ 5 ಭಾಷೆ ನಮ್ಮನ ದೇಶದ 5 ಭಾಷೆಡೆ ಮೇಲಿನ ಮುಖಾಂತರ ಮಲ್ತೊಂದಲ್ಲ. ತುಳು, ಕನ್ನಡ, ಮಲಯಾಳಿ, ತಮಿಳು, ಹಿಂದಿ ಈ 5 ಭಾಷೆಡೆ ಪಂಚ ಭಾಷೆಡೆ ಎಂತ ಇನ್ನು ಮೂಜಿ 5 ಉಂಡ 5 ಪುಡಂಜಿ 5 ಸೇರಾದು 5ನೇ ಭಾಷೆಡೆ ಈ ಪಿಕ್ಚರ್ನ ಶುರು ಮಾಡ್ತೊಂದಲ್ಲ. ಡಾಕ್ಟರ್ MN ರಾಜೇಂದ್ರ ಕುಮಾರನ MNR ಪ್ರೊಡಕ್ಷನ್ ದಡಿಟ್ಟು ಶಿವದೂತೆ ಗುಡಿಗೆ ಚಲನಚಿತ್ರ ಅದು ಬೇಗಡೆ ಚಿತ್ರಮಂದಿರಡು 3 ಬರಿಯರೆ ಉಂಡು. MNR ಪ್ರೊಡಕ್ಷನ್ ದಡಿಟ್ಟು ನಿರ್ಮಾಣ ಆಪನ ಡಾಕ್ಟ್ರ ಭಟ್ರ ಬೊಕ್ಕ ಶಿವದೂತೆ ಗುಡಿಗೆ ಚಲನಚಿತ್ರದ ಪೋಸ್ಟರ್ನ ಈ ಪೊರ್ತು ಬಿಡುಗಡೆ ಮಲ್ತೇರು. ಮಾರಾದಿಗೆ ಬರಡೆ ಆ ಚಿತ್ರ ಡಾಕ್ಟ್ರ ಭಟ್ರ ಬರಿಯರ ತಯಾರಾದ ಪುನಃ ದಾದಾನ ಬದುದುಗ ಶಿವದೂತ ಗುಡಿಗೆ ಚಿತ್ರ ಚಲನಚಿತ್ರವಾದ ಬರಿಯರ ತಯಾರಾದ ಇದರ ನಾಟಕ ಪ್ರದರ್ಶನ ಯಶಸ್ವಿ ಪ್ರದರ್ಶನ ಪಡೆ ನಂಚಿನ ಶಿವದೂತ ಗುಡಿಗೆ ಚಿತ್ರರಂಗಡು ಬತ್ತದು ಮಿನಿಕೆರ ಉಂಡು ಬೊಳ್ಳಿ ಪರದೆ ಮಿತ್ತು ರಾರಾಜಿಸರ ಪುಣಂಚಿನ ಶಿವದೂತ ಗುಡಿಗೆ ನನ್ನ ದುಂಬು ಬರಿಯರ ಪುಣಂಚಿನ ಚಿತ್ರ ಸುರುಟು ಡಾಕ್ಟ್ರ ಭಟ್ರ ಪಂಪಿನಂಚಿನ ಚಿತ್ರ ಬರ್ತದೆ ಅವು 5 ಬೊಕ್ಕ ಕಡೆಗೆ ಬರಿಯರ ಉಂಡು ಶಿವದೂತ ಗುಳಿಗೆ ಚಿತ್ರ ಅಂಚನೆ ಗಬ್ಬರ್ ಸಿಂಗ್ ಚಲನಚಿತ್ರದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತೇವೆ. ಲಾಂಚ್ ಮಾಡ್ತಾರೆ ಒಳ್ಳೆರೆ ಗಬ್ಬರ್ ಸಿಂಗ್ ಚಿತ್ರ ಬೊಳ್ಳಿ ಪರದೆ ಮಿತ್ತು ಬರಿಯರ ತಯಾರಾದುಂಡು ಸತೀಶ್ ಬಾರ್ಕೂರು ನಿರ್ಮಾಣಡೆ ಪ್ರದೀಪ್ ಬೈಕಾಡಿ ಮೇರ ನಿರ್ದೇಶನಡೆ ಮಧು ಸುರತ್ಕಲ್ನ ಸಂಭಾಷಣೆ ಮುಖ್ಯ ಭೂಮಿಕೆಡೆ ನಾಯಕ ನಟಿಯಾದ ಶರಣ್ ಶೆಟ್ಟಿ ನಾಯಕಿಯಾದ ವೆನ್ಸಿಟ ಜೋರ ನೆಂಚಿನ ತಾಟಿ ಬರಡೆ ಗಬ್ಬರ್ ಸಿಂಗ್ ನಾಟಕ ಪ್ರದರ್ಶನ ಅವರು ಬಂದಿರೋ ನಮ್ಮ ಆಸೆ ಆಯ್ನವರ ಪತ್ರಕರ್ತರು ಪರಮಾನಂದ ವಿ ಸಾಲ್ಯಾನ್ರಿಗೆ 2024ನೇ ವರ್ಷದ ವನಿತಾ ಆನಂದ ಶೆಟ್ಟಿ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಪೆರ್ಮದ ಕಲಾವಿದರಿಗೆ ಬರಡು ಅವೇತೋ ನಾಟಕ ರಚನೆ ತೊಟ್ಟುಗು ಬಾರಿ ಪೊರ್ಲುದ ನಾಟಕನ ನಮ್ಮ ಈ ತುಳುನಾಡು ಕೊಟ್ಟಿನಾರು ನಾಡು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಪರಮಾನಂದ ಸಾಲ್ಯಾನ್ರನ್ನ ಬೇತೆ ಬೇತೆ ನಾಟಕಗಳನ್ನ ಮಾತ ಕಂಡಿಡುವುದು ಅನುಭವಿಪದ ಇತ್ತೆ ಈ ಮಿತ್ತ ಚಾವಡಿದ ಬಾರಿಮಲ್ಲ ಲೇಸಡು ಪೊರ್ಲುದ ಮಾಲೆ ನೆಂಪುದ ಕಾಣಿಕೆ ఒక 50,000 ರೂಪಾಯಿದ ಗೌರವ ನಿಧಿತ ಒಟ್ಟಿಗೂ ಮಾನಾದಿಗನಿ ವೇದಿಕೆಡೆ ಸಂದೈತ ಮುಂದೊಂದುಳಿರು ವಿಜಯನ್ನೇ ఒక ಚಂದ್ರನ್ನೇ ವಿಜಯ್ ಕುಮಾರ್ ಕೊಡಿಯಾಳ್ವಾಯಿ ದಂಪತಿಲು ఒక ಚಂದ್ರ ದಂಪತಿಲು ಒಟ್ಟಾದ ಸೋಲ್ಮೇಲೆ ಅಭಿನಂದನೆ ಅಭಿವಂದನೆ. ಶಿವದೂತ ಗುಳಿಗೆ ನಾಟಕದ ಕಲಾವಿದರು ತಂತ್ರಜ್ಞರನ್ನು ಸಾಕಾರ ಮಾಲ್ತಿನಕರನ್ನು ಪ್ರಾಯೋಜಕರನ್ನು ಗೌರವಿಸಾಯರು.
ತಂಡದ ನಾಯಕರ ನೆಚ್ಚಿನ ಗೌರವಾನ್ವಿತ ವಿಜಯಕುಮಾರ್ ಕೊಡಿಯಲ್ ಬೈಲರಿಗೆ ತನ್ನ ಗುರುಸ್ಥಾನದ ಮಾನಾದಿಗೆ ಅಂತ ಪಂಡ ಬಹುಶಂದುವೆ ತೋಜುಡು ಆ ಕೊಳ್ಳಿ ನಚ್ಚಿನ ಪೀಠದ ಲಕ್ಕ ಬಂದು ತನ್ನ ಮೋಕಿದ ಶಿಷ್ಯ ಸಮಾನ ನಚ್ಚಿನ ವಿಜಯನನ್ನು ಕುಲ್ಲದೆ ಆ ಶೌದ ಮಾನಾದಿಗೆ ರಾಜ್ಯಲಕ್ಕ ಇರು ನೆರೆಯೋಡು ಪಂಪಿ ನಚ್ಚಿನ ಆಸೆಡೋ ತನ್ನೋ ತರಕ್ ಪೇಟದ ಮಾನಾದಿಗೆ ಗೌರಿ ಗದ್ದದ ಆಶ್ರಮದ ಕತ್ತಿ ನಚ್ಚಿನ ಅರ್ನ ಮೋಕೆದ ಮಾನಾದಿಗೆ ಸಚಿನ್ ಉರ್ವಸ್ಟೋ ದೇಶ ವಿದೇಶದ ಪೂರ ಪ್ರಯೋಗಗಳೆಲ್ಲ ರಂಗ ನಿರ್ವಹಣೆ ಮಲ್ದಿನಕಲು ರಂಗ ನಿರ್ವಹಣೆ ಸಚಿನ್ ಅದ್ಯಪಾಡಿ ರಂಗ ನಿರ್ವಹಣೆ ನಾಗರಾಜ್ ಶಬರಿ ಮಂಗಳದೇವಿ ಬೇಗ ಬೇಗ ಬಲ್ಲೆ ಗ್ರೀನ್ ಹೀರೋ ಆಫ್ ಇಂಡಿಯಾ ಆರ್.ಕೆ. ನಾರ್ಯ, ಮಾಜಿ ಸಚಿವರು ಬಿ. ನಾಗರಾಜ್ ಶೆಟ್ಟಿ, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್, ಮುಂಬೈ ಉದ್ಯಮಿಲು ಕನ್ಯಾನ ಸದಾಶಿವ ಶೆಟ್ಟಿ, ಕುಮಾರ್ ಎನ್ ಬಂಗೇರ, ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ, ಹಿರಿಯ ಪತ್ರಕರ್ತರು ಮನೋಹರ್ ಪ್ರಸಾದ್, ನಟೆ ನಿರ್ದೇಶಕರು ಕಾಸರಗೋಡು ಚಿನ್ನ, ಪ್ರಕಾಶ್ ಪಾಂಡೇಶ್ವರ, ದುಬೈ ಉದ್ಯಮಿ ಹರೀಶ್ ಬಂಗೇರ ಮಲ್ಲಬೆನಿರಾದ ಪಾಲ್ಪಡೆದಿದ್ದರು. ಚಿತ್ರರಂಗದ ಪ್ರಮುಖರು, ಹಿರಿಯ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ನಟೆ ರಕ್ಷಿತ್ ಶೆಟ್ಟಿ, ಸಂಗೀತ ನಿರ್ದೇಶಕರು ಗುರುಕಿರಣ್, ನಿರೂಪಕಿ ಅನುಶ್ರೀ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ರೂಪಾ ಕೊಡಿಯಲ್ಬೈಲ್ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ಬೈಲ್ ಪ್ರಸ್ತಾವನದ ಪಾತ್ರರು ಸುರುತ ಪ್ರದರ್ಶನ ದಿಂಚನೆ ಶಿವದೂತೆ ಗುಳಿಗೆ ನಾಟಕ ಚಾರಿತ್ರಿಕ ದಾಖಲೆಗೆ ಮುನ್ನಡೆ ಬರೆಂಡು ದೇಶ ವಿದೇಶದ ಯಶಸ್ವಿ ಪ್ರದರ್ಶನ ತೂವೊಂದುಂಡು. ಸದ್ಯಗೂ ತುಳು ಬೊಕ್ಕ ಕನ್ನಡ ಪ್ರದರ್ಶನ ನಡತೊಂದಿತ್ತದು. ಬೇಗೊಡೆ ಮಲಯಾಳ ಬೊಕ್ಕ ಬಾಕಿದ ಭಾಷೆಡ್ಲ ನಾಟಕ ಪ್ರದರ್ಶನ ಆಯರ ಉಂಟು ಪಂಡ ತೆರಿಪಾಯರು. ಪರಮ ಪೂಜ್ಯ ಗುರುಜಿನ ಲೈದನ್ನಾಂಡ ಶಿವದೂತೆ ಗುಳಿಗೆ ಅಂತ ಸುಮಾರು 3 ವರ್ಷ ನಾಟಕ ಬರೆದಿತ್ತಿಜಿ. ಆ ಸಂದರ್ಭದ ನಾಟಕ ಬರೆಯಲ್ಲ ಅಂದ ಅರಂಜಿ 2 ಪೆನ್ನು ಕೊರಿಯರು ಆ ಪೆನ್ನಡೆ ಬರೆದಿನ ಶಿವದೂತೆ ಗುಳಿಗೆ ಅರಣಿ ಸಂದರ್ಭದ ನೆನಪಲ್ತನು ಜತೆಟ್ ಎನ್ನ ಕಲಾ ಜೀವನಡು ವಿನಯ್ ಗುರುಜಿ ನಂಚಿನ ಸುಮಾರು ಜನತ ಆಶೀರ್ವಾದ ಎಂಕಿತ್ತಂಡು ಮಸ್ತ್ ಜನತ ಸ್ವಾಮಿ ಭಗವಾನ್ ನಿತ್ಯಾನಂದನ ಆಶೀರ್ವಾದ ಇತ್ತಂಡು ಬೇತೆ ಬೇತೆ ಗುರುಜಿಲೆನ ಬೇತೆ ಬೇತೆ ಆಧ್ಯಾತ್ಮಿಕ ಚಿಂತನೆ ಮಾಡಿನಕಲ್ನ 35 ವರ್ಷಗಳು ದಿನಕೊಂಜಿ ದೈವಸ್ಥಾನಕ್ಕೆ ಹೋನಕ ಪೂರ ಅರ್ಚಕರನ್ನ ಆಶೀರ್ವಾದ ಇತ್ತಂಡು ನೆತ್ತ ಪೂರ ಒಟ್ಟು ಮೊತ್ತನೇ ಶಿವದೂತ ಗುಳಿಗೆದ ಚಾರಿತ್ರಿಕ ದಾಖಲೆಂದು ಪಂಡ್ರೆ ನಾನು ಇಷ್ಟಪಡಬೇಕು. ಡಾಕ್ಟರ್ ಪ್ರಿಯಾ ಹರೀಶ್, ಸಾಹಿಲ್ ರೈ ಸಭೆಸ್ದಾರಿಕೆ ಮಲ್ತೇರು. ರಮೇಶ್ ಕಲ್ಲಡ್ಕ ಸೊಲ್ಮೆ ಸಂದಾಯರು. ನಿವೇಶನ ರಹಿತರಿಗೆ ಬೇಗೊಡೆ ಇಲ್ಲದ ನಿವೇಶನ ಕೊರಡು 557 ಇಲ್ಲಲೆದ ತೆರಿಗೆ ಸಂಗ್ರಹ ಬೇಗೊಡೆ ಮಲ್ತದ ಇಲ್ಲಲೆನು ಅಧಿಕೃತ ಮಲ್ಪೋಡ್ ಪಣದು ಒತ್ತಾಯಿಸಾದ ಸಿಪಿಎಂ ನೇತೃತ್ವಡ್ ಹರೇಕಳದ ನಿವೇಶನ ರಹಿತರಿರ್ದು ಗ್ರಾಮ ಪಂಚಾಯಿತಿ ಚಲೋ ಗುರುವಾರ ನಡೆದರು. ಮೋಸ ಮಾಡುವ ನಿವೇಶನ ಹಕ್ಕು ನಿವೇಶನ ಹಕ್ಕು ಪಡೆಯುವ ತನಕ ನಿವೇಶನ ಹಕ್ಕು ಪಡೆಯುವ ತನಕ ನಿಲ್ಲದು ಹೋರಾಟ ನಿಲ್ಲದು ನಮ್ಮಯ ಹೋರಾಟ ಬಿಡುವುದಿಲ್ಲ ಅನ್ಯಾಯ ಮಾಡಲು ಬಿಡುವುದಿಲ್ಲ. ಜಾಗಿಗೆ ಅಧಿಕಾರರು ಬರಡೆ ಪಂಡದ ಪ್ರತಿಭಟನಾಕಾರರು ಒತ್ತಾಯಿಸಾಯರು. ಗ್ರಾಮ ಪಂಚಾಯತಿಗೆ ಧಿಕ್ಕಾರ ಗ್ರಾಮ ಪಂಚಾಯತಿಗೆ ಧಿಕ್ಕಾರ ಇನ್ಕಿಲಾಬ್ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ಅನೇಕ ಜನರ ಐಕ್ಯತೆ ಜಿಂದಾಬಾದ್ ಅನೇಕ ಜನರ ಒಕ್ಕಲಿನಿಂದ ನಿಮ್ಮಲ್ಲಿ ಬಂದು ಕೇಳುವುದು ಎಂದು ತಹಸೀಲ್ದಾರರು ಬತ್ತದ ಕೊರ್ನ ಅಸಮರ್ಪಕ ಮಾಹಿತಿಗೆ ಪ್ರತಿಭಟನಾಕಾರರು ಆಕ್ರೋಶ ತೋಜಾಯರು. ಅಧಿಕಾರಿ ಜಾಗೆಗೆ ಬತ್ತಜಿಂದ ಧರಣಿನು ಪಿರದೆ ತುನುಜ ತಂಕನ ತಾಳ್ಮೆನು ಪರೀಕ್ಷಿಸಾವಚಿ ಪಂಡದು ಪ್ರತಿಭಟನಾಕಾರರು ಎಚ್ಚರಿಕೆ ಕೊರಿಯರು. ತಹಸೀಲ್ದಾರ್ ಪುಟ್ಟರಾಜು 1 ಗಂಟೆದ ಪೊರ್ತುಗು ಜಾಗೆಗೆ ಬತ್ತೇರು.
ಏನಾಗಿದೆ ಅಂತ ಹೇಳಿ ಅವರಿಗೆ ಗೊತ್ತಾದ್ರೆ 22ಕ್ಕೆ ಪಂಚಾಯತ್ನಿಂದ ಕೊಟ್ಟಿದ್ದಾರೆ ಸಾರ್ವಜನಿಕವನ್ನು ತೆಗೆದು ನಿವೇಶನಕ್ಕೆ ಸೈಟ್ ಕೊಡಲಿಕ್ಕೆ ಇಡಬೇಕು ಅಂತ. ತಾವು ಅದರ ಬಗ್ಗೆ ಏನು ಮಾಡಿದ್ದೀರಿ? ಏನು ಮಾಡಿಲ್ಲ. ಸೈಟ್ ಆಗಿದೆ ಇಲ್ಲ, ಆಗಿಲ್ಲ. ಪಂಚಾಯತಿಗೆ ಸೈಟ್ ಕೊಡಬೇಕಂತ ಹ್ಯಾಂಡ್ ವರ್ಕ್ ಆಗಿಲ್ಲ. ಜಾಗದ್ದು ಈಗ ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತಿಂದ ನಿವೇಶನ ರೈತರ ಪಟ್ಟಿ ಕೇಳಿದರು, ಕೊಟ್ಟಿದ್ದೇವೆ ಸರ್ ಎಲ್ಲ ರೆಡಿ ಮಾಡಿ. ಅದು ಅಲ್ಲಿಂದ ಜಿಲ್ಲಾ ಪಂಚಾಯತಿಂದ DC ಆಫೀಸಿಗೆ ಹೋಗಿದೆ ಸರ್ ನಿನ್ನೆ ಲೆಟ್ರ್ ಕೊಟ್ಟು ಪಟ್ಟಿನ ನಿನ್ನೆ ಹೋಗಿದೆ. ಇದು ಪಟ್ಟಿ ಮುಖ್ಯ ಅಲ್ಲ ಸರ್, ಈಗ ನಮಗೆ ಜಾಗ ನೀವು ತೋರಿಸಬೇಕಲ್ಲ ಸರ್. ಸರ್ಕಾರ ಜಾಗ ಸಾರ್ವಜನಿಕ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅದು ನಿವೇಶನ ರೈತರಿಗೆ ಆ ಜಾಗ ಎಲ್ಲಿ ಉಂಟು ಅಂತ ತೋರಿಸಿ ನಮಗೆ. ಪಂಚಾಯತ್ ಮೆಂಬರ್ ಇದ್ದಾರೆ, ಮಾಜಿ ಅಧ್ಯಕ್ಷರು ನೋಡಿದ್ದೀರಾ ಜಾಗ ಎಲ್ಲರೂ ಎಲ್ಲಿದೆ? ನಾವು ಲಾಸ್ಟ್ ಟೈಮ್ 2.5 ಎಕರೆಗೆ ಹೋದಲ್ಲ, ಅದೇನು ಅಲ್ಲಿ ಅದೀಗ ಬದ್ರುದ್ದೀನ್ ಅವರೇ ಇವರು ಮಾಜಿ ಅಧ್ಯಕ್ಷರು. ಇವರ ಕೆಲಸಗಳ ಬಗ್ಗೆ ನಮಗೆ ಗೌರವ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಏನಾದರೂ ಅದರ ಬಗ್ಗೆ ನಡೆದಿದೆ, ಯಾವ ಇದರಲ್ಲಿದೆ ನಿಮಗೆ ಐಡಿಯಾ ಇದ್ರೆ ನೀವು ಹೇಳ್ಬೋದು. ಹಂಗೆ ತಹಸೀಲ್ದಾರ್ ಕೂಡ ಇಲ್ಲಿದ್ದಾರೆ, ಅವರಿಗೂ ಸುಲಭ ಆಗುತ್ತೆ. ಏನಂತ ಈಗ ನಾವು ಏನಂದ್ರೆ ಇಲ್ಲಿ ಏನು ಉಪಾಧ್ಯಕ್ಷರಿದ್ದಾರಾ? ಬನ್ನಿ ಅಧ್ಯಕ್ಷರಿದ್ದಾರೆ, ಬನ್ನಿ ಮೇಡಮ್ ಎದುರು ಬನ್ನಿ. ಅಧ್ಯಕ್ಷರು ಬೇಕು ಮೊದಲು. ನಾನು ಅವರ ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ಗಮನಿಸಿದೆ, ಒಂದು 2 ದಿವಸ ಗಲ್ವಾ ಮಧ್ಯದವರು ಮಾಡಿದರು. ಅದರಲ್ಲಿ ಅವರು ಹೇಳಿದ್ದಾರೆ, ನಾವು ಭಾಳ ವೇಗವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಇನ್ನೇನು ನಿವೇಶನದ್ದು ಮತ್ತು ಈ ಇದರದ್ದು ತೆರಿಗೆ ತೆಗೊಳ್ಳುವಂಥದ್ದು 500 ಅದೊಂದು ಸಮಸ್ಯೆ ಇದೆ, ಇದೆರಡು ಕೂಡ ಆಗ್ತದೆ ಅನ್ನೋ ಮಟ್ಟದಲ್ಲಿ ಈಗ ಇದು 9.5 ಎಕರೆದು ಫೈನಲ್ ಸ್ಟೇಜ್ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅದು ಆದರೆ ನಮ್ಗೆ ಖುಷಿ, ನಮಗೆ ಅದರಲ್ಲಿ ಏನು ಇದಿಲ್ಲ ನಮಗೆ. ಅಂದರೆ ನಾವು 2010ರಲ್ಲಿ ಹೋರಾಟಗಳನ್ನು ಮಾಡಿ ಮನವಿ ಸಲ್ಲಿಸಿ, ಆವಾಗಲೂ ಇವರು ಪಂಚಾಯತಲ್ಲಿದ್ದರು, ಆವಾಗಲಿಂದ ನಾವು ಮಾಡ್ತಾ ಇರುವಂಥದ್ದು ನಮಗೆ ಸಿಗಬೇಕು. ಅದರಿಂದ ಅದರಲ್ಲಿ ಬೇರೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಅದರಿಂದ ನೀವು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ನೋಡಿದೆ, ಆ ಕುರಿತು ಸ್ವಲ್ಪ ವಿವರಣೆ ಏನಾದರೂ ಇದ್ದರೆ ಕೊಟ್ಟರೆ ಒಳ್ಳೆಯದು, ತಹಸೀಲ್ದಾರ್ಗೆ ಆಮೇಲೆ ಅದನ್ನು ಗಮನಿಸಲಿಕ್ಕೆ ಒಳ್ಳೆಯದಾಗ್ತದೆ. ಈ ಪೊರ್ತು ಪಾತೆರ್ನ ತಹಸೀಲ್ದಾರ್ ನಿವೇಶನ ವಿಚಾರ ಒಂಜಿ ಹಂತಗ ಬೈತಂಡು ಜಮೀನು ಹಸ್ತಾಂತರ ಆದಿತದ ನಿವೇಶನ ರಹಿತರಿಗೂ ಮೀಸಲ್ದಿತನ ಪಂಡ ತೆರಿಪಾಯರು. ನಮ್ಮ ಉದ್ದೇಶ ಯಾರು ನಿವೇಶನ ರೈತರಿದ್ದಾರೆ ಅಂಥವ್ರಿಗೆ ಕೊಡಬೇಕನ್ನೋದು ನಮ್ಮ ಮೊದಲನೇ ಉದ್ದೇಶ. ನಾವು ಈ ಬಗ್ಗೆ ಇದರಲ್ಲಿ ಬದ್ರುದ್ದೀನ್ ಅವರು ನಾನು ತುಂಬ ಇದು ಮಾಡ್ತೇನೆ, ತುಂಬ ಹೋರಾಟ ಮಾಡಿದ್ರು. ಅವರ ಹೋರಾಟದಿಂದ ಆಗಿದೆ. ನಾವು ನಿವೇಶನ ರೈತರ ಪಟ್ಟಿನೂ ಮಾಡಿದ್ದೀವಿ. ಪಟ್ಟಿ ಮಾಡುವಾಗ ಇದೆಲ್ಲರೂ ರಾಜಕೀಯ ಮಾಡ್ತಾರೆ, ಯಾವ ಥರ ಕಾರ್ನರ್ ಸೈಟೇ ಬೇಕಿದು ಅಂತ. ಅದೆಲ್ಲನೂ ಅದಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ, ಲಾಟ್ರಿಗಳ ಮೂಲಕ ಇರ್ತದೆ, ಯಾರಿಗೆ ಇಂಥದ್ದೇ ಕೊಡಬೇಕು ಅಂತಲ್ಲ, ಅವೆಲ್ಲನೂ ನಾವು ಸಹ ಮಾತಾಡಿದ್ದೀವಿ. ಈಗ ಪಟ್ಟಿ ರೆಡಿ ಮಾಡಿದ್ದಾರೆ, ಅದೊಂದು ನನಗೆ ಪಟ್ಟಿ ತರಕ್ಕೆ ಹೇಳಿದ್ದೆ. ಓಕೆ, ಆ ಪಟ್ಟಿ ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ. ಅದನ್ನು ನಾವು ಆ ಪಟ್ಟಿ ರೆಡಿ ಮಾಡಿದಾಗ ನೆಕ್ಸ್ಟ್ ನಾವು ಆಯ್ಕೆ ಮಾಡುವಾಗ ನಾನು ಬರ್ತೇನೆ ಅಂತ ಹೇಳಿದ್ದೀನಿ. ರೆಡಿ ಮಾಡಿ ಅಂತ ಇದು ಮಾಡಿದ್ದೀವಿ. ಪಟ್ಟಿಯನ್ನು CS ಮೂಲಕ ತಲುಪಿಸಿ ಅಲ್ಲಿಂದ ನನಗೆ ಬರಬೇಕು. ನಿವೇಶನಗ ದಿಂಜ ವರ್ಷದಿಂಚ ಬೇಡಿಕೆ ದೀದಿತದ ತಂಕ್ಲು ಅಧಿಕಾರಗ ಬತ್ತಿನ ಕೂಡ್ಲೆ ಸಾರ್ವಜನಿಕರನ್ನ ಸಹಕಾರನ ಕೇಂದ್ರ ಜಮೀನು ಕೊರಡು ಪನ್ಪಿನ ಆಸೆ ತಂಕ್ಲೆಗ್ಲ ಉಂಡು. ಸಾಮಾನ್ಯ ಸಭೆಲೆಡ್ಲ ಚರ್ಚಿಸಾದನು. ಈ ವಿಚಾರಡೆ ಮೂಜಿ ಸಭೆಲೆಲ್ಲ ನಡಪಾದ. ಬುಧವಾರಲ ತಹಶೀಲ್ದಾರ್ ಭೇಟಿ ಆತನು. ಅಧಿಕಾರಿಗಳು ಸಹಕಾರ ಕೊರಡು ಪಂಡದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಬ್ದುಲ್ ಮಜೀದ್ MP ತೆರಿಪಾಯರು. ಬದ್ರುದ್ದೀನ್ ಅವರು 2 ವರ್ಷದಲ್ಲಿ ಅದರಲ್ಲಿ ಸ್ವಲ್ಪ ಶ್ರಮ ವಹಿಸಿದ್ದಾರೆ. ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಮೊನ್ನೆ ತಾನೇ ನಾವು 4 ತಿಂಗಳಲ್ಲಿ ನಮ್ಮ ಬಾಡಿ ಆದ ಕೂಡಲೇ ನಾವು ಈ ಸಂಬಂಧಪಟ್ಟ ಈ ಸಂಘ ಸಂಸ್ಥೆ ಎಲ್ಲರನ್ನು ಸ್ವಲ್ಪ ಫೋನ್ ಮುಖಾಂತರ ಎಲ್ಲ ಭೇಟಿಯಾಗಿದ್ದೇವೆ. ನಮಗೆ ಸ್ವಲ್ಪ ಈ ನಿವೇಶನ ವಿಷಯದಲ್ಲಿ ಒಬ್ಬರಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಸಾರ್ವಜನಿಕರು ಸಹ ಇದಕ್ಕೆ ಸಪೋರ್ಟ್ ಮಾಡಬೇಕಂತ ನಾನು ಹೇಳಿದ್ದೇನೆ. ಕೆಲವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಕೆಲವರು ಮಾಡಲಿಲ್ಲ. ಅದಿಲ್ಲ, ಈ 4 ತಿಂಗಳಲ್ಲಿ 4 ಸಾಮಾನ್ಯ ಸಭೆಯಲ್ಲಿ ಕೂಡ ನಾನು ಈ ನಿವೇಶನದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೇನೆ. ಇವತ್ತು ಸಹ ನಾನು ಈ ಸಾಮಾನ್ಯ ಸಭೆ ನೋಟಿಸ್ ಮಾಡುವಾಗ ಅದರಲ್ಲಿ ಸಹ ಈ ಸಾಮಾನ್ಯ ಸಭೆಯಲ್ಲಿ ನಿವೇಶನದ ವಿಷಯದಲ್ಲಿ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಈಗ ತಾನೇ ನಾವು ಅಧ್ಯಕ್ಷರು ಮಾಡಿ ಅದರಲ್ಲಿ ಒಂದು 3 ಮೀಟಿಂಗ್ ನಾವು ನಮ್ಮ ಅಸ್ರಾಫ್ ಸದಸ್ಯರಿದ್ದರು. 3 ಮೀಟಿಂಗ್ ನಾವು ಈ ನಿವೇಶನದ್ದು ಸಪ್ರೇಟಾಗಿ ಮಾಡಿದ್ದೇವೆ. ಮಾಡಿ ಇದನ್ನೆಲ್ಲ ಆದಷ್ಟು ಇದು ಮಾಡಿಕೊಂಡು ತಹಸೀಲ್ದಾರ ಭೇಟಿಯಾಗಿ ಈ ಫೈಲನ್ನು ಅದೇ ನಮ್ಮದು ಮಾಜಿ ಅಧ್ಯಕ್ಷರು ಹೇಳಿದಾಗೆ ಅದು ಸಾರ್ವಜನಿಕ ಉದ್ದೇಶ ಅಂತ ಇದ್ದು ಅದನ್ನು ನಿವೇಶನಾಗಿ ಬರಬೇಕಿತ್ತು. 9.5 ಎಕರೆ ನಿವೇಶನಾಗಿ ಬರಬೇಕಿತ್ತು. ಆ ಫೈಲು ತಾನೇ ಮೊನ್ನೆ ಈ ತಹಸೀಲ್ದಾರ್ ಆಫೀಸಿಂದ AC ಆಫೀಸಿಗೆ ಹೋಗಿತ್ತು. AC ಆಫೀಸಿಂದ DC ಆಫೀಸಿಗೆ ಹೋಗಿ ಪುನಃ ಅದು ರಿಟರ್ನ್ ತಹಸೀಲ್ದಾರ್ ಆಫೀಸಿಗೆ ಬಂತು. ನಮಗೆ CO ಒಂದು ಲೆಟ್ರ್ ಬಂತು ಇಲ್ಲಿಗೆ, ನೀವು 341 ಅಲ್ಲ ನಿವೇಶನ ಪಟ್ಟಿಯನ್ನು ಕೊಡಬೇಕಂತ. ನಾವು ಟೋಟಲ್ 341 ಜನರದ್ದು ಇತ್ತು. ಆ 341 ಸಹ ನಾವು
CO ಅವರಿಗೆ ಕೊಟ್ಟಿದ್ದೇವೆ. 341 ಸಹ CO ಅವರಿಗೆ ಕೊಟ್ಟಿದ್ದೇವೆ. ಕೊಟ್ಟು ಈಗ ನಿನ್ನೆ ಸಹ ನಾನು ತಹಸೀಲ್ದಾರ್ ಹತ್ರ ಮಧ್ಯಾಹ್ನ ಹೋಗಿ ಭೇಟಿಯಾಗಿದ್ದೇನೆ. ಆದಷ್ಟು ಬೇಗ ನಮಗೆ ಮಾಡಿಕೊಡಬೇಕಂತ. ಅದೀಗ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಾಗೆ ನಮ್ಮದು ಅಧಿಕಾರಿಯವರು ಸ್ವಲ್ಪ ಆದಷ್ಟು ಇದರಲ್ಲಿ ಮುತುವರ್ಜಿ ವಹಿಸಬೇಕು. ನಮಗೆ ಸಾರ್ವಜನಿಕರಿಗೆ ಒಂದು ನಿವೇಶನ ಸಿಕ್ಕುವಾಗೆ ಆಗಬೇಕು. ನಾವು ಸಹ ಈ 4 ತಿಂಗಳಲ್ಲಿ ಎಲ್ಲರಿಗೊಂದು ನಿವೇಶನ ಸಿಕ್ಕಬೇಕು ನಮ್ಮ ಆಸೆ ಉಂಟು. ತುಂಬ ವರ್ಷದಲ್ಲಿ ಇಲ್ಲಿ ಎಲ್ಲರೂ ಇಲ್ಲಿ ಕಷ್ಟಪಟ್ಟು ನಿವೇಶನ ಕೊಡಬೇಕು ಅಂತ ಹೇಳಿದ್ದಾರೆ. ನಿವೇಶನ ಕೊಡಲಿಕ್ಕೆ ಆಗಲಿಲ್ಲ. ಈಗ ಮುಂದಿನ ದಿನದಲ್ಲಿ ಆದರೂ ಎಲ್ಲ ನಿಮ್ಮ ಅಧಿಕಾರಿಯವರೆಲ್ಲ ಸೇರಿಕೊಂಡು ನಾವೆಲ್ಲ ಸಾರ್ವಜನಿಕರು ಒಟ್ಟಿಗೆ ಸೇರಿಕೊಂಡು ಒಂದು ಅರೇಕಳ ಗ್ರಾಮದ ಬಡವರಿಗೆ ಒಂದು ನಿವೇಶನ ಕೊಡಬೇಕಂತ ನಮ್ಮೊಂದು ಆಸೆ ಉಂಟು. ಖಂಡಿತ ಅದು ಕೊಡಲೇಬೇಕು. ಈ ಹೊತ್ತು ತಹಶೀಲ್ದಾರ್ರಿಗೂ ಮನವಿ ನೊಪ್ಪಾಯಿರು. ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರು ಬದ್ರುದ್ದೀನ್, ಸಿಪಿಎಂ ರಾಜ್ಯ ಸದಸ್ಯರು ಮುನೀರ್ ಕಾಟಿಪಳ್ಳ, ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಸುನಿಲ್ ಕುಮಾರ್ ಬಜಾಲ್, ಸಿಪಿಎಂ ಜಿಲ್ಲಾ ಮುಖಂಡರು ಕೃಷ್ಣಪ್ಪ ಸಾಲ್ಯಾನ್, ಸುಕುಮಾರ್ ತೊಕ್ಕೋಟು, ಜಯಂತ್ ನಾಯಕ್, ಜಯಂತ್ ಅಮ್ಲಮಗರು, ಇಬ್ರಾಹಿಂ ಮದಕ, ಡಿವೈಎಫ್ಐ ಉಳ್ಳಾಲ ತಾಲೂಕು ಕಾರ್ಯದರ್ಶಿ ರಿಜ್ವಾನ್ ಹರೇಕಳ, ಗ್ರಾಮ ಪಂಚಾಯತ್ ಸದಸ್ಯರು ಅಶ್ರಫ್ ಹರೇಕಳ, ಸ್ಥಳೀಯ ನಾಯಕರು ಕೆಎಚ್ ಹಮೀದ್, ಜನಾರ್ದನ್ ಅಮೀನ್, ಕೆ ಉಮರ್ ಅಬ್ಬ, ಸತ್ತಾರ್ ಕೊಜಪಾಡಿ, ಇಸ್ಮಾಯಿಲ್, ಕೆಎಚ್ ಇಕ್ಬಾಲ್, ಹೈದರ್ ಹರೇಕಳ, ಬಶೀರ್ ಲಚ್ಚಿಲ್, ನಿಜಾಮ್ ಆಲಡ್ಕ, ಯಾಕೂಬ್ ಖಂಡಿಗ ಪಂಚಾಯತ್ ಚಲೋ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಕಲಾವಿದರು ರಿಜಿಸ್ಟರ್ಡ್ ಅರ್ಪಿಸಾವ್ನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಪ್ರಾಯೋಜಕತ್ವಡ್ ಗರುಡ ಪಂಚಮಿ ನಾಟಕದ 5ನೇ ಪ್ರದರ್ಶನದ ಸಂಭ್ರಮಾಚರಣೆ ಬೊಕ್ಕ ಪತ್ರಕರ್ತೆರು ಬಾಳ ಜಗನ್ನಾಥ್ ಶೆಟ್ರಿಗ್ ರಂಗಕಲಾ ಬಂಧು ಬಿರುದು ಪ್ರದಾನ ಲೇಸನ್ ಕುಡ್ಲದ ಪುರಬೋನಡು ಬುಧವಾರ ಅಟನೆ ಮಲ್ದಿದ್ದೇರು. ಲೇಸನು ತುಡರ್ ಬೆಳಗಾದ ಉದಿಪನ ಮಲ್ತಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ರ್ ರಂಗಭೂಮಿಡು ಶ್ರೀಲಲಿತೆ ಕಲಾವಿದರ ತಂಡ ಬೇತೆ ಬೇತೆ ನಾಟಕಲೆನು ಪ್ರದರ್ಶಿಸಾವನ ಮೂಲಕ ಪ್ರೇಕ್ಷಕರಿಗೆ ಹೊಸತನನ್ ಕೊಡ್ತುಂಡು. ಅವೆಟ್ಲ ಶ್ರೀಲಲಿತೆ ಕಲಾವಿದರ ತಂಡರ್ದು ಪ್ರದರ್ಶನ ಆಯ್ನ ಗರುಡ ಪಂಚಮಿ ನಾಟಕಡು ವಿಶಿಷ್ಟವಾಯಿನ ರಂಗ ವಿನ್ಯಾಸನ ಮಾತದಂಡು. ಕಿಶೋರಿ ಶೆಟ್ರ್ ರಂಗಭೂಮಿಗೂ ದಿಂಜ ಎಡ್ಡೆ ಮೌಲ್ಯಯುತವಾಯಿನ ನಾಟಕಲೆನ್ ಕೊಡ್ತೇರು. ಸಮಾಜಗೂ ಎಡ್ಡೆ ಸಂದೇಶಲ ಉಂಡು ಪಂಡು ತೆರಿಪಾಯರು. ಓವೇ ಆಡು ಫಿಲ್ಮ್ ಇಂಡಸ್ಟ್ರಿ ಆಡಿ ಕೇವಲ ಕಲೆತ ಬಗ್ಗೆ ಮಾತ್ರ ಕಲಾವಿದರ ಬಗ್ಗೆ ಎಲ್ಲ ನಿತ್ಯ ಚಿಂತನೆ ಮಲ್ತಂದು ಮಸ್ತ್ ಸಹಕಾರ ಕೂರ್ನ ಚಿತ್ತನ ಒಂಜಿ ಪುಣ್ಯಾತ್ಮಿ ಕಿಶೋರನ ಇಡೀ ತಂಡಗೆ ಇನ್ನು ಬೇತೆ ಬೇತೆ ಎಡೆಡ್ಡೆ ಕಾರ್ಯಕ್ರಮ ನದಿ ಒಂದ್ರೆ ಭಾಳ ಜಗಣ್ಣಗೆ ಒಂಜಿ ಸನ್ಮಾನದ ಕಾರ್ಯಕ್ರಮ ಅವಡು ಕರ್ನೂರು ಮೋಹನಣ್ಣಗೆ ಅವಡ ತ್ರಿರಂಗ ಸಂಗಮ ಇಂಕ್ಲಿನ್ ಯಕ್ಷಗಾನಲ್ಲ ತ್ರಿರಂಗ ಸಂಗಮದ ಮೂಲಕ ಬಾಂಬೆ ದುಬೈ ಇಡೀ ತ್ರಿಗೇನ ಚಿತ್ತನ ಒಂಜಿ ಸಂಸ್ಥೆ ತ್ರಿರಂಗ ಸಂಗಮ ಆಯ್ತಾ ತ್ರಿಮೂರ್ತಿಲು ಪಕ್ಕಳಿರ್ರೆ ಕರ್ನೂರು ಬುಕ್ಕ ಇನ್ನ ತ್ರಿಶಕ್ತಿಲು ತ್ರಿಮೂರ್ತಿಲು ಮೂಜ್ಜೆಲ್ಲ ಇನ್ನು ವೇದಿಕೆ ಇಡಿದ್ರೆ ಅಕ್ಲೆಗೆಲ್ಲ ಅಭಿನಂದನೆಗಳು. ನಮ್ಮ ಒಂದು ಬೇತೆ ಎತ್ತು ಯಕ್ಷಧ್ರುವ ಫೌಂಡೇಶನ್ ಬಗ್ಗೆ ನವನೀತ ನೆಪಂಡಿರೆ ಆರ್ಲ ಫೌಂಡೇಶನ್ ದಾರಿ ఒక ಮಾತ ಇತ್ತನ ಮಾತ ಬಂದುಲ್ಲ ಫೌಂಡೇಶನ್ ಒಂಜೊಂಜಿ ಜವಾಬ್ದಾರಿನ ಗೆತ್ತೊನ್ನಕ್ಲೆ ಮೂಲುಂಡು ನಾವು ಐನು ತುನಗ ಸಂತೋಷ ಒಂದುಂಡು ನಾವು ಮಾತಿರಲ್ಲ ಒಂಜಪ್ಪನ ಜೋಕುಲ್ ಲೆಕ್ಕ ಮೂಲ ಈ ವೇದಿಕೆ ಉಲ್ಲ ಗರುಡ ಪಂಚಮಿ ನಾಟಕದ ಬಗ್ಗೆ ಎಲ್ಲ ಮಸ್ತ್ ತಿರಿದ ಏನಂತ 5ನೇ ಶೋ ಒಂದು 50 100 1,000 ಮುಟ್ಟಲ ಪ್ರದರ್ಶನ ಪಡೆವೆಡಂದು ಯಾನು ಎನ್ನ ಶುಭಾಶಯನ ಕೋರೊಂದು ಸೇರಿದನ ಮಾತ ಬಂದಲೆಲ್ಲ ವಂದನೆ ಮಲ್ತೊಂದು ಈಗ ಅವಕಾಶ ಕೂರ್ನ ಚಿತ್ತನ ಮಾತ ಬಂದಲೆಲ್ಲ ಸೊಲ್ಮೇಲಿನ ಸಂದರ್ಭ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಗುರ್ಕಾರ್ಮಿನ ವಹಿಸದು ಕಿಶೋರ್ ಡಿ ಶೆಟ್ಟಿಯರು ದಿಂಜ ವರ್ಷಲರ್ದಿಂಚ ನಾಟಕ ತಂಡಲೆನ್ ಕಟ್ಟದು ಕಲಾವಿದರಿಗೂ ಆಸರೆಯಾಯಿನಾರು. ಪರಿಣಾಮಕಾರಿ ಸಾಮಾಜಿಕ ಪೌರಾಣಿಕ ಭಕ್ತಿ ಪ್ರಧಾನ ನಾಟಕಲೆದ ಪ್ರದರ್ಶನದ ಮೂಲಕ ಆರು ಪುದರ್ ಪಡೆಯಿನಾರು. ರಂಗಭೂಮಿಗೂ ಅರೆನ ಮಲ್ಲ ಕೊಡುಗೆನೆ ಉಂಡು ಪಂಡು ತೆರಿಪಾಯರು. ಪೌರಾಣಿಕ ಯಕ್ಷಗಾನನು ಇನಿ ನಾಟಕದ ಮುಖಾಂತರ ತೋಜ್ಪವನಂಜಿನ ಇನಿ ಬಾರಿ ಒಂಜಿ ಎಡ್ಡೆ ಕೆಲಸ ಈ ಒಂಜಿ ಕಲಾ ಸೇವೆದ ಮುಖಾಂತರ ಲಲಿತೆ ಕಲಾವಿದರು ಮಲ್ತೊಂದು ಉಲ್ಲೇರು ಪಣ್ಯರೆ ಬಾರಿ ಇನಿ ಹೆಮ್ಮೆ ಪಡಪೆ. ಕಿಶೋರಣ್ಣನ ಈ ಒಂಜಿ ಲಲಿತೆ ಕಲಾವಿದರು ಮಸ್ತ್ ಪೌರಾಣಿಕ ಯಕ್ಷಗಾನದ ಈ ಒಂಜಿ ನಾಟಕನು ಐಟ್ ವಿಶೇಷವಾದ ಕಟೀಲ್ ದಪ್ಪೆ ಉಳ್ಳಾಲ್ದಿ ಅದುಪ್ಪು ಇನ್ನಿತ ಗರುಡ ಪಂಚಮಿ ಈ ಒಂಜಿ ಪೌರಾಣಿಕ ನಾಟಕ ಅದುಪ್ಪು ಐತ ಒಟ್ಟುಗ್ಲ ಆರ್ನ ಲಕುಮಿ ತಂಡದ ಮುಖಾಂತರ ಬೇತೆ ಬೇತೆ ರೀತಿದ ನಾಟಕನು ಪ್ರದರ್ಶನ ಮಲ್ಪುನ ಮುಖಾಂತರ ಇನಿ ತುಳುನಾಡು ಬಾರಿ ಒಂಜಿ ಎಡ್ಡೆ
ತಂಡವಾದ ಇನಿ ಕಿಶೋರಣ್ಣನ ಮೂರ್ದು ಬೈದಿನ ಐಕ್ ಏನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಾವಂದಿಲ್ಲ. ಕಿಶೋರಣ್ಣ ಈರ್ನ ಕಲಾ ಸೇವೆ ಕಲಾ ಈ ಒಂಜಿ ಬದುಕು ಇದೊಂದು ಇರ್ನ ವೃತ್ತಿ ಆತು ಇಂದು ಇರ್ನ ಪ್ರವೃತ್ತಿ ಈ ಒಂಜಿ ಪ್ರವೃತ್ತಿದ ಮುಖಾಂತರ ಈ ಒಂಜಿ ಕಲಾ ಸೇವೆಗೆ ಈತು ಒಂಜಿ ಪೋಷಣೆ ಮಲ್ಪುನ ಮುಖಾಂತರ ಮಸ್ತ್ ಕಲಾವಿದರನ್ನು ಈರು ತಯಾರು ಮಲ್ಪುನ ಮುಖಾಂತರ ಇನಿ ತುಳುನಾಡು ಭಾರಿ ಒಂಜಿ ಪುಗಡ್ತೆನು ಪಡೆತಿನ ಒಂಜಿ ತಂಡ ಅದು ಈ ಒಂಜಿ ನಮ್ಮ ಲಲಿತೆ ಕಲಾವಿದರು ಮೂರ್ದು ಬೈದರು ಐತ ಒಟ್ಟಿಗೂ ಲಕುಮಿ ತಂಡಲ ಎಡ್ಡೆ ರೀತಿದ ಒಂಜಿ ನಾಟಕವನ್ನು ನಮ್ಮ ಪ್ರದರ್ಶನ ಮಲ್ಪುನ ಮುಖಾಂತರ ಇನಿ ಕಿಶೋರಣ್ಣೆ ಒಲ್ಪೊಪ್ಪುಂಡು ಬಂದಂಡ ಎನ್ನ ಒಂಜಿ ಎಲ್ಲಿಯ ಸ್ವಾರ್ಥ ಉಂಡು ಎನ್ನನೇ ವಾರ್ಡ್ದ ಬರೀಟ್ ನಮ್ಮ ಕಿಶೋರಣ್ಣ ಏಪಲ ಎನ್ನ ಒಟ್ಟಿಗೂ ಯಾನೊಂಜಿ ಮಹಾನಗರ ಪಾಲಿಕೆದ ಸದಸ್ಯ ಆದುಪ್ಪನಾಗ ಎಂಕ್ ಏಪಲ ಒಂಜಿ ಅಣ್ಣೆ ಅದು ಮಾರ್ಗದರ್ಶನ ಮಲ್ಪುನ ಮುಖಾಂತರ. ತುಳು ಚಲನಚಿತ್ರ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ, ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ರಾಜೇಶ್ ಜಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೋಶಾಧಿಕಾರಿ ಸಿಎ ಸುದೇಶ್ ರೈ, ಜನನಿ ಕನ್ಸ್ಟ್ರಕ್ಷನ್ ಮಾಲಕರು ಸುಧಾಕರ್ ಪೂಂಜಾ, ಹೋಟೆಲ್ ಉದ್ಯಮಿ ಶಶಿಕಾಂತ್ ಶೇಖ, ಲಯನ್ ಚಂದ್ರಹಾಸ್ ಶೆಟ್ಟಿ, ಉದ್ಯಮಿ ತಾರನಾಥ್ ಶೆಟ್ಟಿ ಬೋಳಾರ, ಭುಜಬಲಿ ಧರ್ಮಸ್ಥಳ, ಲೀಲಾಕ್ಷ ಕರ್ಕೇರ, ಲಯನ್ ಸ್ವರೂಪ ಎನ್ ಶೆಟ್ಟಿ, ನವೀನ್ ಶೆಟ್ಟಿ ಅಳಗೆ ಕಾರ್ಯಕ್ರಮಡು ಮಲ್ಲವಿನಿರಾದ ಪಾಲ್ಪಡಿದಿದ್ದರು. ಒಂದೇ ಹೊರತು ಪತ್ರಕರ್ತರು ಬಾಳ ಜಗನ್ನಾಥ್ ಶೆಟ್ರಿಗೆ ರಂಗ ಕಲಾಬಂಧು ಬಿರುದು ಕೊಡ್ದು ಮಾನಾದಿಗೆ ಮಲ್ತೇರು. ಅರಿತ ಮುಡಿ ಬೊಂಡದ ಕೈಲಿ ಪರ್ಣದ ಕೈಲಿ ಒಂದು ನಮ್ಮ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರಿಗೆ ಕೊರ್ಪಿನ ಗೌರವ ವರ ತಾಟಿ ಬೊಟ್ಟುದು ನಿಖಿಲ ಅನುಮೋದನೆ ಕೊರ್ಲೆ ರಂಗಕಲಾ ಬಂದು ಒಂಜಿ ಸಂತೋಷದ ಪುರ್ತು ಈ ಭಾವಚಿತ್ರಗೆ ಅರ್ನೊಟ್ಟಿಗೆ ಸೇರುಂಡು ಒಂದು ವಿನಂತಿ ಮತ್ತೊಂದಿಲ್ಲ. ನಮ್ಮ ಬಯ್ಯ ಮಲ್ಲಿಗೆ ನಾಟಕನ ಗೊಬ್ಬರೇ ದುಬಾಯ್ ಹಿಡ್ದು ಗಮ್ಮತ್ ಕಲಾವಿದರು ಬತ್ತಿದ್ದೇರು. ಆ ಕಾರ್ಯಕ್ರಮನ ಸಂಯೋಜನೆ ಮಲ್ದಿನಾರು ಬಾಳ ಜಗನ್ನಾಥ್ ಶೆಟ್ರು ರಂಗಚಾವಡಿದ ಮೂಲಕ ಆ ಕಾರ್ಯಕ್ರಮಕ್ಕೆ ಲಕುಮಿ ಈ ನಾಟಕ ತಂಡ ಪ್ರಾಯೋಜಕರಾದ ಸಹಾಯ ಕೊರ್ದಿತ್ತಿನ ನೆನಪು ಇತ್ತೆಲ್ಲ ನಂಗೆ ಪಚ್ಚೆ ಪಜಿರಾದುಂಡು. ರಂಗಕಲಾ ಬಂದು ಬಾಳ ಜಗನ್ನಾಥ್ ಶೆಟ್ರಿಗೆ ಅರ್ನ ಎಂಚಿನ ಇತ್ತಂಡಲ್ಲ ಪಿರವುಡೆ ಆಂಡ ಇನಿ ಮಾತ್ರ ಅರೇನೆ ಪಾತ್ರೆಂದು ಎಂಕಲು ಬಿಡು ಪೂಜಾ ಐಟ್ಲ ಸಿನಿಮಾ ಬೊಕ್ಕ ರಂಗಭೂಮಿಗೆ ಒಂಜಿ ಪ್ರತ್ಯೇಕ ಪೇಜಿಂದ ಇದು ಐಟ್ ಮಸ್ತ್ ಕಲಾವಿದರಿಗೆ ಸಪೋರ್ಟ್ ಮಾಡ್ತಂತ ಆಂಡ ಇನ್ನಿದಾದ ಬಂಡ ಬೇತೆ ಬೇತೆ ಈ ವಾಟ್ಸಪ್ ಫೇಸ್ಬುಕ್ ಇಂಚಿನೆಟ್ ಲೇಖನ ಪ್ರಕಟ ಆಪುಡು ಆಂಡ ಇನಿ ಕಾಲ ಬದಲಾಯಿಲಕನೆ ಇನಿ ಬೇತೆ ಬೇತೆ ನೆಟ್ ಈ ಸಂದರ್ಶನ ಲೇಖನ ಪ್ರಕಟ ಆವೊಂದುಂಡು ಅಂಚ ಆನಿಡ್ದು ಇದ ಮುಟ್ಟ ರಂಗಭೂಮಿ ಹಿಡಿತಿನ ಕಲಾವಿದರಾದಪ್ಪು ತಂಡ ಆದಪ್ಪು ಮಾತ್ರೆಗಳ ನಮ್ಮ ಸಪೋರ್ಟ್ ಬಂತದ್ದ ಇನಿ ಕಿಶೋರಣ್ಣನ ಟೀಮು ಹಿಂಗೆ ಮಸ್ತ್ ಒಂಜಿ ಮುಲ್ಪ ಒಂಜಿ ಮಾನದಿಗೆ ಬಂತೇರಿ. ಈ ಸಂದರ್ಭಡು ನವಣಿತನನ್ನು ನೆನೆಪು ಅದು ನವಣಿತನ ಬಂಡ ಆರನ್ನ ಆರ ಅಮ್ಮೆಯನ್ನು ಊಡ್ದಾರು ಬಾಳದಾರು ಬೊಕ್ಕ 10-30 ವರ್ಷದ ದುಂಬೆಂಕ್ ನವಣಿತನ ಪರಿಚಯ ಅಪ ಇಂಚೆತ್ತರ ಬಂಡ ಪತ್ರ ವ್ಯವಹಾರ ಇಂಜಿನೆತ್ತನ ಪತ್ರ ಬರೆಯೋರು ಲೆಟ್ರ್ ಬರೆಯೋರು ಐಕಾರು ಉತ್ತರ ಬರೆಯೋರು ಅಂಚಿನ ಆ ಕಾಲ ಇಂಡಿ ಕಾಲಕ್ಕೆ ಮಾತಿರಲ್ಲ ಎಂಕೊಂಜಿ ಮುಲ್ಪೊಂಜಿ ಗೌರವ ಅಂತ ಮಸ್ತ್ ಖುಷಿ ಆಂಡು. ಅಂಚನೆ ತ್ರಿರಂಗ ಸಂಗಮ ಮುಂಬೈ ಇನ್ನದ ಸಂಚಾಲಕರು ಅಶೋಕ್ ಪಕ್ಕಳ, ನವೀನ್ ಶೆಟ್ಟಿ ಇನ್ನ ಕರ್ನೂರು ಮೋಹನ್ ರಯ್ಯನೇನು ಮಾನಾದಿಗೆ ಮಲ್ತೇರು. ಸನ್ಮಾನ ಫಲಕ ನಿಖಿಲ್ನ ಸಾಧನೆ ಅಕ್ಷರ ರೂಪಡೆ ಆ ಪಲಕಡೆ ಬರೆದಿಂಜಾದ. ನಾಟಕ ರಚನೆಕಾರರು ಜೀವನ್ ಉಳ್ಳಾಲ್, ಮೋಹನ್ ಕೊಪ್ಪಲ, ಕದ್ರಿ ನವನೀತ್ ಶೆಟ್ಟಿ, ಪ್ರದೀಪ್ ಆಳ್ವ ಕದ್ರಿ, ಗೋಕುಲ್ ದಾಸ್ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಕದ್ರಿ ನವನೀತ್ ಶೆಟ್ಟಿ ಸಭೆ ಸ್ಟಾರ್ಕೆ ಮಲ್ತೇರು. ಕಿಶೋರ್ ಡಿ ಶೆಟ್ಟಿ ಸೊಲ್ಮೆ ಸಂದಾಯರು. ಎಂಎಂಎಂ ಗ್ರೂಪ್ಸ್ ಬ್ಯಾನರ್ ದಡಿನ ನಿರ್ಮಾಣ ಆಯ್ನ ಮಿಸ್ಟರ್ ಮದಿಮಯೆ
ತುಳು ಚಿತ್ರ ಕುಳ್ಳದ ಭಾರತ್ ಸಿನಿಮಾಸ್ಟ್ ಶುಕ್ರವಾರ ಬಿಡುಗಡೆಯಾಂಡು. ಕಾರ್ಯಕ್ರಮದ ಪಾಲ್ಪಡೆಯಿನ ಮಲ್ಲ ಬಿನ್ನೆರ್ನಕ್ಲು ತುಡರ್ ಬೆಳಗಾಯರು. ಮಿಸ್ಟರ್ ಮದಿಮಾಯ ಚಿತ್ರ ತುಳು ಚಿತ್ರದ ದೊಡ್ಡ ತುಳು ಚಿತ್ರಾಂಗಡಿ ಪಕ್ಕದಲ್ಲಿ ದೇಕಿರು ಪರೇಡ್ ಬಂದ ಚಿತ್ರ ಅಭಿಲಾಷ ಈಗ ಸಾಯಿ ಕೃಷ್ಣ ಕುಡ್ಲ ಒಟ್ಟಿಗೆ ಶ್ವೇತ ಸ್ಮರಣ ಕುಡ್ಲ ಅಭಿನಂದಿ ವರ್ಷದ ಪೊರ್ಲ ಕಂಡಿದ್ದ ನಾಮಾಂಕಿತ ಚಿತ್ರ ಮಿಸ್ಟರ್ ಮದಿಮಾಯ ಚಿತ್ರದ ದೊಡ್ಡ ಕೇವಲ ತುಳುನಾಡು ಮಾತ್ರ ಚಿಲ್ಲಡಿ ಹೊಸ ಅದೊಂದು ಪ್ರಯತ್ನ ಮತ್ತು ಹೊಸ ವಿಚಾರ ಮಾಡ್ತಿದ್ದಾರೆ ಮಾತಾಡಿದ ನಮ್ಮ ತುಳುನಾಡದ ಜನಗಳು ಆ ವಿಚಾರ ಯಶಸ್ವಿ ಮಾಡ್ತಿರೋಡು ನನ್ನ ಎಟೆಂಡನ್ನ ತುಳುನಾಡದ ಸಾಂಸ್ಕೃತಿಕ ಕಾರ್ಯಕ್ರಮ ನನ್ನ ಹೆಚ್ಚಿನ ಸಿನಿಮಾ ಅವಕಾಶ ಮಾಡ್ತಿರೋಡು ಮಾಡಿದೆ. ಈ ಪುರ್ತು ಪಾತೆರ್ನ ಆರ್.ಕೆ. ನಾಯರ್ ಇನಿ ದೇಶ ವಿದೇಶರೆಡು ತುಳು ಚಿತ್ರ ಬಿಡುಗಡೆಯಾವೊಂದುಂಡು. ಇನಿ ವಿಶ್ವಡೊರ್ಮೆ ತುಳುವೇರು ಪುಗಡ್ತೆನ್ ಪಡೆಯೊಂದುಲ್ಲೇರು. ತುಳು ಭಾಷೆ ಬುಲೆಚಿಲ್ಗ ಇಂದೆರ್ದು ಸಗಾಯ ಆಪುಂಡು. ಮಿಸ್ಟರ್ ಮದಿಮೆ ಚಿತ್ರ ಗೆಂದಡ್ ತುಳು ಭಾಷೆಡು ನನಲಾತ ಹೆಚ್ಚಿನ ಸಿನಿಮಾಲು ಬರಡು ಪಣದ ಶುಭ ಹಾರೈಸೇರು. ತುಳುನಾಡದ ಪವಿತ್ರವಾಯಿ ಚಿತ್ರ ಈ ಮುಗಿಡು ಸಾಯಿ ಕೃಷ್ಣ ಕೊಡ್ಲ ಅಂಚನೆ ಆರ್ನ ಟೀಮ್ ಕೊಟ್ಟು ಸೇರಿದು ಮಿಸ್ಟರ್ ಮದಿಮಾಯ್ ಅಂಚಿನ ಚಿತ್ರ ಈ ಸಿನಿಮಾದ ಪ್ರಾರಂಭ 6 ಮಸ್ತ್ ವರ್ಷದಿಂಚೆ ಎಂಕಲು ಬಾರಿ ಎಡ್ಡೆ ಕನೆಕ್ಟೆಡ್ ಆತುಲ್ಲ ಎಡ್ಡ ಆಕ್ಟರ್ ಅಂಚ ಇನಿ ಯೋಗ ಟೆಂಕ ಒಂಜಿ ಭಾಗ್ಯ ತಿಕ್ಕೊಂಡು ಮಾಡೋದು ಏಮಂಡ ಯಾನಿತ್ತೆ ಇದಾಡ್ನಿ ಅನ್ಕೊಟ್ಟು ಕಪ್ಲಾಂಡ್ ಪುನಃ ಕೊಂಡಿರು ಸೇರಿ ಇದು ಪುಟ್ನಾಟುಲ್ಲಾರಿಗೆ ಅಂತ ಒಂದು ಬಂದು ಅಂಚಾದಿ ಪಣಗ ದಾಯಪಂಡ ತುಳು ಭಾಷೆ ಒರಿಯೋಡುಂದಂಡ వాళ్ళ ಶಾಲೆಟ್ ಲಿಪಿಡಿತ್ತೆ ಅವು ಇಚ್ಚಿ ಅಂಚಾತರ ತುಳು ಭಾಷೆ ಒರಿಯೋಡುಂದಂಡ ಇಂಚಿತ್ತಿನ ಚಲನಚಿತ್ರಲ ನಾಟಕಲ ಮುಗ್ಲು ಬೆನೊಂದು ಮಲ್ತೊಂದುಳಿರೋದಂಡ ಮಾತ್ರ ತುಳು ಭಾಷೆ ಒರಿಯಲು ಸಾಧ್ಯ ಉಂಟು. ದಾಯಪಂಡ ಇತ್ತೆ ಇಂಚಿ ಪಂಚಿ ಕಾಂತಾರ ಫಿಲ್ಮ್ ಹೋಯ್ತದೆ ಇಡೀ ವಿಶ್ವಗೆ ತುಳುನಾಡಿನ ಕಾಂತಾರ ಫಿಲ್ಮ್ ಹಿಡಿದ ಬುಕ್ಕ ತುಳುನಾಡಿಗೆ ಬರ್ಪಿನ ರಾಜ್ಯದಾಗಲ ಮರು ದೇಶದಾಗಲ ಸಂಖ್ಯೆ ಮಸ್ತ್ ಜಾಸ್ತಿ ಆಗ್ತದೆ. ಈಗ ಡಾಟದ ಕರೆಕ್ಟ್ ಆದ ಗೊತ್ತಾ ನಿಜವಾಗ್ಲೂ ಜಾಸ್ತಿ ಆಗ್ತದೆ. ಅವು ಮಾತ್ರ ಪರವರು ಪರರಾಜ್ಯಡಿ ಪುಣಂಚಿನ ಈ ಬೇಲೆಗೆ ಉದ್ಯೋಗಕ್ಕೆ ಪೋಯಿನಾಗಲ್ನ ಜೋಕುಲು ದುಂಬು ನೇಮಗ ಮಂತ ಇಡೆ ಬರೋದಿದ್ದಾಂಡೆ ಅಪ್ಪೆ ಬರೋದಿದ್ದೇನೆ ಜೋಕುಲಾದ ಇಂಟ್ರೆಸ್ಟ್ ಜಾಗಲು ತಿರುವಂತೊಂದಿದ್ದೇನೆ ಆಂಡ ಈನಿ ಕೂಡ ಅಗ್ಲಿ ಅಪ್ಪೆ ಪಣೊಂದುಲೇರು ನಿಗಲಿ ಊರು ನೇಮ ಪಣ ಎಂಗ್ಲೆ ಎತ್ತೊಂದು ಬೋಲೆ ತುಳು ಏತ ಮಲ್ಲ ಒಂಜಿ ಚೇಂಜ್ ಆಂಡೆ ಐಕ ಕಾರಣ ತುಳು ಸಿನಿಮಾ ಅಂಚತೆ ಪಣಗ ಇನ್ನು ತುಳು ಸಿನಿಮಾ ತುಳು ಭಾಷೆಟ್ ಮಾತ್ರ ತಂದೆ ಅನ್ಯ ಭಾಷೆಟ್ಲ ಮಲ್ತೊಂದವ್ರು ಇಡೀ ವಿಶ್ವಗ ಪಸರ ಸಾವಣಂಚಿನ ಕೆಲಸನು ಈ ತುಳುವೇರು ಮತ್ತೊಂದಿಲ್ಲ ರೈಟ್ ಸಾಯಿ ಕೃಷ್ಣ ಟೀಮ್ ನಿಜವಾದ್ಲ ನಿಗಿಲ್ನ ಮಿಸ್ಟರ್ ಮದಿಮೆ ಫಿಲ್ಮ್ ಭಾರಿ ಎಡ್ಡೆ ಎಂಜಾಯ್ ಮಲ್ಪಡಿಂಚಿನ ಫಿಲ್ಮ್ ಮಾಂತೆಲ್ಲ ತುಳುವೇರು ಮಾತ್ರ ಎತ್ತು ನಮ್ಮ ಕರ್ನಾಟಕ ಇಡೀ ರಾಜ್ಯದಾಗಲು ಮಾತ್ರ ಎತ್ತು ಇಡೀ ದೇಶದಾಗೆಲ್ಲ ವಿಶ್ವಲ ಈ ಸಿನಿಮಾನ ತೋಡುದು ಯಾರು ಮಾತಾಡಿಲ್ಲ ನಮ್ಮನ ಮಲ್ತೊಂದಿಲ್ಲ ದಾಯಪಂಡ ತುಳು ಭಾಷೆ ಮಾತ ಭಾಷೆ ಉಂಟಲ್ಲ ಸರ್ವಶ್ರೇಷ್ಠ ಭಾಷೆ ಯಾನೇಪಲ ಬನ್ಪಿನ ಉಂಟು ಇಡೀ ವಿಶ್ವಡು ಕುಂಬರಿನ ಭಾಷೆ ಉಂಟು ನಂಡ ಅವು ತುಳು ಭಾಷೆ ಮಾತ್ರ ಬೇಕು ಆ ಭಾಷೆ ಅಂಚತೆ ಪುನಃ ಈಗಲ ಮಿಸ್ಟರ್ ಮದಿಮೆ ಫಿಲ್ಮ್ ಮಾತಿರಲ್ಲ ತುಳೆ ಅಭಿನಂದನೆ ಇಂದು ಈ ಫಿಲ್ಮ್ ವಿಶ್ವವಿಖ್ಯಾತ ಆವಾಡಿಂದು ನಾನು ಮಾತದೇ ಧನ್ಯವಾದ ಥ್ಯಾಂಕ್ ಯು. ಚಿತ್ರ ನಿರ್ಮಾಪಕರು ಟಿ.ಎ. ಶ್ರೀನಿವಾಸ್ ಪಾತ್ರರೊಂದು ಇನಿ ತುಳು ಸಿನಿಮಾಲೆಗ್ ಉಡುಪಿ ಕುಡ್ಲಾಡ್ ಥಿಯೇಟರ್ ಕೊರ್ಪುಜರ್ ಪನ್ಪಿನವ್ ಬೇಜಾರ್ದ ವಿಷಯ ಇಂಚಿನ ಬುಲೆಚುಲು ಉಂತೋಡು ತುಳು ಭಾಷೆದ ಸಿನಿಮಾಲೆಗ್ ಸುರುತ ಪ್ರಾಶಸ್ತ್ಯ ತಿಕ್ಕೊಡು ತುಳುವೇರು ಒಟ್ಟಾದ ಚಿತ್ರನ ಗೆಂದಾಡು ಪಂಡ ತೆರಿಪಾಯರು. ಮಿಸ್ಟರ್ ಮದಿಮೆ ಒಂಜಿ ಯಂಗ್ಸ್ಟರ್ಸ್ ಟೀಮ್ ಮಂದಿನ ಒಂಜಿ ಪ್ರಯತ್ನ ಸಾಯಿ ಕೃಷ್ಣ ಬಕ್ಕ ನವೀನ್ ಡೈರೆಕ್ಟ್ ನವೀನ್ ಲೆಕ್ಕಲ ಟೀಮು ಭಾರಿ ಕೊಡುಡಿ ಸಿನಿಮಾ ಮಂದಿ ಮಾಡ್ತದೆ ನಮ್ಮೊಂದಿಲ್ಲ ಈ ಸಿನಿಮಾ ಕ್ಯಾಚಿ ಟೈಟಲ್ ಇರ್ತದೆ ಆಲ್ರೆಡಿ 25% ಸಕ್ಸಸ್ ಆಗ another 25% because of a different style of promotion campaign, another 25% success. Plus,
ಪ್ರಪಂಚದಾಡ್ದು ಪೂರ್ವದಿಕ್ಕೆಲ್ಲ ಪ್ರೀಮಿಯರ್ ಶೋ ಅಂತ ಹೇಳ್ತದೆ ಅವಳು ಬತ್ತಿನ ಒಪಿನಿಯನ್ ಕೂಡ ಜನರೇಟ್ ಆಂಟು ಉತ್ಸಾಹ ಜನರೇಟ್ ಇಂಥದ್ದಾನದ ಮಾಡ ತುಳು ರಸಿಕರಿದ್ದೆ ಈ ಸಿನಿಮಾ ತುಗರದ ಕಾತೊಂದಿದೆ ನಾನು ಒಬ್ಬನ 50% ಅಂತ ವಿನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮಗಿತ್ತು. ನಮ್ಮ ತುಳುವಿನ ಮಲ್ಲ ಮನಸ್ಸು ಬಂತದ್ದು ಈ ಸಿನಿಮಾ ತೂದು ಈ ಸಿನಿಮಾ 100 days ಅಂತ ಸಿಲ್ವರ್ ಜಿಪಿ ಲಾಪಕ್ಕೆ ಕಾಪಾಡು ನಂಗೆ ಒಂದೇದಾದ ಪ್ರಾಬ್ಲಮ್ ಎಂತ ಪಟ್ಟಾಗ ನಮ್ಮ ಥಿಯೇಟರ್ ಸಿಂಗಲ್ ಥಿಯೇಟರ್ ಸಿಕ್ಕಿ ಇನಿಯ ನಂಗೆ ಕುಡ್ಲಾಡ್ಲ ಉಡುಪಿಡ್ಲ ಥಿಯೇಟರ್ ಇದ್ದು ಬಂದಾಗ ಭಾರಿ ಭಾಳ ಬೇಜಾರು ಸಂಗತಿ ದಾಯಪಟ್ಟಾಗ ಆಫ್ಟರ್ ಒಂದು ತೆಲುಗು ಫಿಲ್ಮ್ಗೆ ಹತ್ರ ಎರಡು ಸೆಂಟರ್ ನಂಗೆ ಥಿಯೇಟರ್ ಕೊಡ್ತಿದ್ದೆ ಇಂಚಿನ ಪರಿಸ್ಥಿತಿ ನನಗೆ ತುಳು ಸಿನಿಮಾಗೆ ಬೆಲೆಗೆ ಬರಲಿ ನಮ್ಮ ಒಡೆಮುಟ್ಟ ಕೊಡನೋಡು ಬಂದಾಗ ನಮ್ಮ ಈ ತುಳು ಚಿತ್ರರಂಗ ಸಿನಿಮಾ ಥಿಯೇಟರ್ ಮಲ್ಟಿಪಲ್ ಆಗ್ತದೆ ನಮ್ಮ ಥಿಯೇಟರ್ ಕೊಡದೆ ಆಗಲು ಬರೋಡು ಅದೇ ಮುಟ್ಟ ನಮ್ಮ ಈ ತುಳು ಚಿತ್ರರಂಗ ಉತ್ಸಾಹ ಆಗೋದು ಏಳಿಗೆಗೆ ಬರೋಡು ಅವೇ ರೀತಿ ಈ ಪಿಕ್ಚರ್ ಮತ್ತೆ ಬೇರೆ ನಿಮಗೆ ಮಾತೆಲ್ಲ ತೋತು ಇನ್ನು ಒಂದು ವಿಭಿನ್ನ ಪ್ರಯೋಗ ಪೂರ ಯಂಕ್ಷಣಗಳ ಒಂದು ಅವೇನು ಮಾತ ಎಲ್ಲೇ ತಪ್ಪಿತ್ತು ಮಂಜು ಇದು ಮಾತೆಲ್ಲ ಈಗ ಸಪೋರ್ಟ್ ಕೊಟ್ಟು ಈ ಸಿನಿಮಾನ ಗೆಂದಾದು ನರನಾಥ ತುಳು ಸಿನಿಮಾಗೂ ನೀವು ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ರೈಟರ್ಸ್ ಬರ್ತದೆ ನಮ್ಮನ್ನೊಂದು ಈ ಇನ್ನೊಂದು ಇಂಡಸ್ಟ್ರಿ നല്ല ಉದ್ಧಾರ ಮಾಡ್ಕೊಂಡು ಕೇಳೋದು. ತುಳು ಭಾಷೆಡು ಪೊಸಬೆರ ತಂಡ ದಿಂಜ ಭಂಗ ಬತ್ತದ ಮಾಲ್ತಿನ ಸಿನಿಮಾ ಮಿಸ್ಟರ್ ಮದಿಮಯೆ ಮಾತೆಲ್ಲ ಚಿತ್ರನ್ ತೂದು ಪೊಸ ಪ್ರತಿಭೆಲೆಗೂ ಪ್ರೋತ್ಸಾಹ ಕೊರ್ಲೆ ಪಂಡದು ಹಾಸ್ಯ ನಟಿ ಭೋಜರಾಜ್ ವಾಮಂಜೂರು ಕೇನುಂಡೇರು. ಸಂಭ್ರಮ ಮಾತಾಡೋದು ಪ್ರತಿ ಕೋಡಿಲ್ಲ ಮುಂದೆ ಮತ್ತೆ ವಿಜಯಮಾನ ಗಣಪಡು ಈ ಪಿಕ್ಚರ್ ಯಶಸ್ವಿ ಅವರು ಇವರೆಲ್ಲ ಮಾಡ್ಕೊಂಡು ಆಲ್ ದ ಬೆಸ್ಟ್ ಮಿಸ್ಟರ್ ಮದಿಮೆ ಆ್ಯಂಡ್ ಟೀಮು ಮಾತಿಗೆ ಆಲ್ ದ ಬೆಸ್ಟ್ ಮಾತ್ರ ಕತ್ತೂಲೆ ಆಶೀರ್ವಾದ ಕೊಟ್ಟಲೆ ಹೊಸ ಟೀಮ್ ಹೊಸ ಬಲಾಗಲಿ ಸಾಯಿ ಕೃಷ್ಣನ ನಿರ್ದೇಶಕರು ನೋಡ್ಬಂದ ಚಿತ್ರ ಮಿಸ್ಟರ್ ಮದಿಮೆ ಇಸ್ಕೊಂಡು ಕೊಟ್ಟಿದ್ದಾರೆ ಮತ್ತು ಸರ್ವಧರ್ಮ ಅಭಿಮಾನಿಗಳು ಮೂಗಲು ಹಿರಿಯರು ನನ್ನ ಪ್ರತಿಯೊಂದು ತುಳು ಭಾಷೆ ಪಿಕ್ಚರ್ನ ಯಶಸ್ವಿ ಆಗುವುದು ಅದಕ್ಕೆ ಮೂಲ ಕಾರಣ ನೀಗಲೇ ಕೂಲಿ ಆಶೀರ್ವಾದ. ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಆರ್ ಧನ್ರಾಜ್, ಪ್ರಕಾಶ್ ಪಾಂಡೇಶ್ವರ, ಇಸ್ಮಾಯಿಲ್ ಮೂಡುಶೆಡ್ಡೆ, ಮೊಹಮ್ಮದ್ ಆತಿಫ್, ತಸ್ಲಿಂ, ತಮ್ಮ ಲಕ್ಷ್ಮಣ, ರಾಜೇಶ್ ಗುರೂಜಿ, ರಾಹುಲ್ ಅಮೀನ್, ನಾಯಕ ನಟೆ ಸಾಯಿ ಕೃಷ್ಣ ಕುಡ್ಲ, ನಾಯಕಿ ಶ್ವೇತಾ ಸುವರ್ಣ, ಜ್ಯೋತಿಷ್ ಶೆಟ್ಟಿ, ನಿರ್ಮಾಪಕರು ಮಿಥುನ್ ಕೆಎಸ್, ಚೇತನ್, ರಾಜೇಶ್ ಫೆರಾವೋ, ನಿರ್ದೇಶಕರು ನವೀನ್ ಕೆ ಪೂಜಾರಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಮಧುರಾಜ್ ಗುರುಪುರ ಸಭೆ ಸುಧಾರಿಕೆ ಮಲ್ತೇರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಬುಧವಾರ ಅಜಿಪತ್ತೈನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಕುಡ್ಲ ಗಂಧಕಾಡ್ದ ಶ್ರೀಮತಿ ಪುಷ್ಪಾ ಬೊಕ್ಕ ತಾರನಾಥ್, ಶ್ರೀಮತಿ ಸಂಪಾ ಶಿಬರೂರು, ಶ್ರೀಮತಿ ಶುಭಲಕ್ಷ್ಮಿ ಬೊಕ್ಕ ರಮೇಶ್ ಗಂಧಕಾಡ್, ಶ್ರೀಮತಿ ಶಾಲಿನಿ ಬೊಕ್ಕ ಕಿಶೋರ್ ಶಿಬರೂರು, ಶ್ರೀಮತಿ ಲಲಿತಾ ಮೋಹನ್, ಶ್ರೀಮತಿ ಅಮ್ಮಿ ಶಿಬರೂರು, ವಿಕೇಶ್ ಗಂಧಕಾಡು, ರಿತೀಶ್ ಗಂಧಕಾಡು, ಕಿಶೋರ್ ದೇವಾಡಿಗ ಮುಗ್ರೋಡಿ, ಹೊನ್ನಯ್ಯ ಪದವಿನಂಗಡಿ, ಬೇಬಿ ರೋಶಿನಿ ಸಾಲ್ಯಾನ್ ಗಂಧಕಾಡ್, ಚಂದ್ರಹಾಸ ತಲಪಾಡಿ ನಾರ್ಲಾ ತುಡರ್ ಬೆಳಗಾದು ಅಜಿಪತ್ತೈನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಮಹಾಗಣಪತಿ ದೇವರಿನ ದುಮ್ಮದಿ ಒಂದು ಅಂಚನೆ ಕುಂಪಲ ಕ್ಷೇತ್ರ ಬಂಡ ಬ್ರಹ್ಮ ಕಲಶೋತ್ಸವವು ಜೈದಂದು ಅಂಚನೆ
ಇನ್ನಿಕ್ 24 ದಿನದ ಪೂಜೆಯನ್ನು ನಡತೊಂದುಂಡು ಅಂಚನೆ ಊರದ ಕುಲ್ಲ ಪರ ಊರದ ಕುಲ್ಲ ಆ ಬ್ರಹ್ಮಕಲಶೋತ್ಸವನು ಬಾರಿ ಪೊರ್ಲುಡು ವಿಜೃಂಭಣೆಡು ಮಲ್ಪಾದ ಕೊರಡು ಅಂಚನೆ ನೆಟ್ಟು ದೇವರ ನಂಜಿ 16 ವರ್ಷಗೊರ ಆಪಿನಂಜಿನ ಬ್ರಹ್ಮಕಲಶೋತ್ಸವ ಅವೇನು ಪುಣ್ಯತ್ತಿನ ಮಣ್ಣು ಪವಿತ್ರವಂಚಿತಿನ ಮಣ್ಣು ಕುಂಪಲ ಕ್ಷೇತ್ರ ಅಂಚನೆ ಭಕ್ತೇರ್ ನಕಲಿಗೆ ಪೂರ ಎಡ್ಡೆ ಒಂಜಿ ಜ್ಞಾನನು ಕೊರಡು ಬುದ್ಧಿನ ಕೊರಡು ನನಲ ಭಕ್ತೇರ್ ನಕಲು ಬತ್ತದು ಈ ಮಣ್ಣು ಕೂಡುದು ಆಪಿನಂಚಿನ ಬ್ರಹ್ಮಕಲಶೋತ್ಸವವನ್ನು ಪೊರ್ಲು ಮಲ್ಪಾದ ಕೊರಡು. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಶಿವಪುರ ಕುಂಪಳ ಅಷ್ಟ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ನುತ್ತ ಎಡ್ಮನೆ ದಿನದ ಸಂಧ್ಯಾ ಹರಿನಾಮ ಸಂಕೀರ್ತನೆ ನಡೆತದುಂಡು. ನವಂಬರ್ 27 ಫೆಬ್ರವರಿ 22 ತಾರೀಕು ಮುಟ್ಟ ನಡಪೆರುಂಡು. ಮಾತೆರೆಗ್ಲ ಶ್ರೀ ದುರ್ಗಾ ಪರಮೇಶ್ವರೀಶ್ವರ ಮಾತೆರೆಗ್ಲ ಆಯುಷ್ಯ ಆರೋಗ್ಯ ಕೊರ್ದು ಕಾಪಾಡೋಡು ಪಂಡದು ಎನ್ನೊಂಜಿ ಭಕ್ತಿದ ಪ್ರಾರ್ಥನೆ. ಕುಡ್ಲ ಜ್ಯೋತಿಗುಡ್ಡೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭಕ್ತ ವೃಂದದಗಳು 25ನೇ ದಿನದ ಸಂಧ್ಯಾ ಭಜನ ಸೇವೆಯನ್ನು ನಡಪಾದ ಕೊರಿಯರು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ್ ಶಾಂತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಮಹಿಳಾ ಸಮಿತಿದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಉಳ್ಳಾಲ ನೂರೆ ಅಜ್ಮೀರ್ ಸ್ಪಿರಿಚುವಲ್ ಮಜ್ಲಿಸ್ದ ನಿರೆಲ್ಟ್ ಲಕ್ಷಾಂತರ ಅಭಿಮಾನ್ಯನ ಉಡಲ್ ಗೆಂದಿನ ಆಧ್ಯಾತ್ಮಿಕ ನೂರೆ ಅಜ್ಮೀರ್ದ 3ನೇ ವಾರ್ಷಿಕ ಜನವರಿ 21 ತಾರೀಕಿಗೆ ಐತಾರ ಬಯ್ಯ 5 ಗಂಟೆಗೆ ಮಾಸಿಕಟ್ಟೆ ಕೈತಲ್ದ ಉಳ್ಳಾಲ ಬಯಲ್ಡು ನಡಪೆರ ಉಂಡು ಪಂಡದು ನೂರೆ ಅಜ್ಮೀರ್ ಸ್ವಾಗತ ಸಮಿತಿ ಮೀಡಿಯಾ ಟೀಮ್ ಚೇರ್ಮನ್ ಫಾರೂಕ್ ಉಳ್ಳಾಲ್ ತೆರಿಪಾಯರು. ಎಲ್ಲ ಸಹೃದಯ ಪತ್ರಕರ್ತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನೂರೆ ಅಜ್ಮೀರ್ ಎಂಬ ಕಾರ್ಯಕ್ರಮ ಕಳೆದ 3 ವರ್ಷಗಳಿಂದ ದಕ್ಷಿಣ ಭಾರತದ ವಿವಿಧ ಪ್ರದೇಶಗಳಲ್ಲಿ ಆಯೋಜಿಸಿಕೊಂಡು ಆ ಆಧ್ಯಾತ್ಮಿಕ ಸಮಾಗಮದಲ್ಲಿ ದೇವರ
ಪ್ರೀತಿಗೆ ಪಾತ್ರರಾಗುತ್ತಾ ಬಂದಂತಹ ಅಹ್ಲು ಸುನ್ನಾ ವಲ್ ಜಮಾತಿನ ಸದಸ್ಯರುಗಳು ಇವತ್ತು ಉಳ್ಳಾಲಕ್ಕೆ 3ನೇ ವಾರ್ಷಿಕ ಅದರ ಆಚರಣೆಯನ್ನು ಉಳ್ಳಾಲದಲ್ಲಿ ಮಾಡಬೇಕು ಎಂಬ ಬಹಳ ಒತ್ತಾಯದಿಂದ ಹಜರತ್ ಸೈಯದ್ ಮದನಿ ರಲಿಯಲ್ಲಾಹುರವರ ಪವಿತ್ರ ಪಾದಸ್ಪರ್ಶ ಮತ್ತು ಅವರ ಸಮಾಧಿ ಇರುವಂತಹ ಉಳ್ಳಾಲದಲ್ಲಿ ನಡೆಸಿಕೊಳ್ಳುವ ಒಂದು ಎಲ್ಲ ಅಭಿಮಾನಿಗಳ ಒಕ್ಕರಳ ಒತ್ತಾಯದಿಂದ ಉಳ್ಳಾಲದಲ್ಲಿ ಇದೇ ಜನವರಿ 21ರಂದು ಮುಸ್ಸಂಜೆ ಉಳ್ಳಾಲ ಬೈಲ್ ಇಲ್ಲಿ ಮೈದಾನದಲ್ಲಿ ನಡೆಯಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಈ ಸಮಾಗಮ ಬಹುತೇಕ ಜಿಲ್ಲೆಯ ಆಧ್ಯಾತ್ಮಿಕ ರಂಗದಲ್ಲಿ ಒಂದು ವಿಶಿಷ್ಟವಾದ ಒಂದು ಇತಿಹಾಸವನ್ನು ಮೂಡಿಸಲಿಕ್ಕಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಗುರುವರ್ಯರಾದ ವಲಿಯುದ್ದೀನ್ ಫೈಜಿ ಅವರು ಬಹಳ ಸರಳ ಸಾತ್ವಿಕ ಸ್ವಭಾವದವರು. ಅವರ ನೇತೃತ್ವದಲ್ಲಿರುವ ಮಜ್ಲಿಸ್ ಇವತ್ತು ಹಿರಿಯ ಮುಸ್ಲಿಂ ವಿದ್ವಾಂಸರ ಹೆಗ್ಗಳಿಕೆಗೆ ಅವರ ಪ್ರೀತಿಗೆ ಪಾತ್ರರಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಸಂಘಟಿಸುವ ಸಂದರ್ಭದಲ್ಲಿ ಯಾವುದೇ ಆರ್ಥಿಕ ಉದ್ದೇಶವಿಲ್ಲದೆ ಬರೀ ಆಧ್ಯಾತ್ಮಿಕವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಆದ್ದರಿಂದ ನಮ್ಮ ಜಿಲ್ಲೆಯ ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಈ ಬಗ್ಗೆ ಜನರಿಗೆ ವಿನಂತಿಯನ್ನು ಕೊಡಬೇಕು ಅಂತ ಎಲ್ಲ ಮಸೀದಿಗಳ ಅಧ್ಯಕ್ಷರು ಮತ್ತು ಇಮಾಮರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಾಹನ ನಿಲುಗಡೆಗಾಗಿ ವಿಶೇಷ ಸವಲತ್ತು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಈಗ ಈ ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಈ ಸಮಾಗಮ ಪ್ರಾರಂಭವಾದ ದಿನದಿಂದ ಗುರುಗಳಾದ ವಲಿಯುದ್ದೀನ್ ಫೈಜಿ ಅವರ ಒಡನಾಡಿಯಾಗಿ ಅವರ ಮೆಚ್ಚಿನ ಶಿಷ್ಯರಾಗಿ ನಮ್ಮ ಇಕ್ಬಾಲ್ ಬಾಲೀಲ್ರವರು ಓಡಾಡಿಕೊಂಡು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ವಿವರ ಅವರಲ್ಲಿದೆ. ಅದರಿಂದ ಅವರು ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾರೆ. ಜೈನುಲ್ ಅಬಿದೀನ್ ತಂಗಲ್ ದುಗ್ಗಲಡ್ಕ ಕಾರ್ಯಕ್ರಮನ ಉದಿಪನ ಮಲ್ಪರೆ ಇದ್ದದು ಜಿಲ್ಲಾ ಕಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರ್ ದುವಾ ನಡಪಾಯರುಲ್ಲೇರು ಬಯ್ಯ 5 ಗಂಟೆರ್ದು ರಾತ್ರಿ 10 ಗಂಟೆ ಮುಟ್ಟ ಕಾರ್ಯಕ್ರಮ ನಡಪೆರೆ ಉಂಡು ಪಂಡದು ಫಾರೂಕ್ ಉಳ್ಳಾಲ್ ವಿವರ ಕುರಿಯರು. ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಬಾಳಿಲ, ಉಪಾಧ್ಯಕ್ಷರು ಅಬೂಬಕರ್ ಸ್ವಾಗತ್, ಇಬ್ರಾಹಿಂ ಕೊಣಾಜೆ, ಮಾಧ್ಯಮ ಸಂಚಾಲಕರು ಆಸಿಫ್ ಅಬ್ದುಲ್ಲಾ ಸುದ್ದಿಗೋಷ್ಠಿ ಒಡಿಗೇತರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಗುರುವಾರ ಅಜಿಪತಾಜಿನಿ ದಿನದ ಸಂಧ್ಯಾ ವಚನೋತ್ಸವ ನಡೆತಂಡು. ಶ್ರೀಮತಿ ಇಂದಿರಾ ಬೊಕ್ಕ, ಶ್ರೀಧರ್ ರಾವ್ ಕುಂಪಲ, ಶ್ರೀಮತಿ ಜಯಲಕ್ಷ್ಮಿ ಬೊಕ್ಕ, ಬಿಜೆ ಚಂದ್ರಶೇಖರ್ ರಾವ್ ಕುಂಪಲ, ಶ್ರೀಮತಿ ಗೀತಾ ಬೊಕ್ಕ, ಗೋಪಾಲಕೃಷ್ಣ ರಾವ್ ಕುಂಪಲ, ಶ್ರೀಮತಿ ದಿವ್ಯಾ ಬೊಕ್ಕ, ಪ್ರದೀಪ್ ಅಂಬಿಕಾ ರೋಡು, ತುಕ್ಕೋಜಿ ರಾವ್, ಶ್ರೀಮತಿ ಗಾಯತ್ರಿ ಬೊಕ್ಕ, ಪದ್ಮನಾಭ ಕುಂಪಲ, ಶ್ರೀಮತಿ ಜಯಂತಿ ಬೊಕ್ಕ, ಮಹದೇವ ಕುಂಪಲ, ಕೇಶವ ಅಂಬಿಕಾ ರೋಡು, ರಾಕೇಶ್ ರಾವ್ ಕುಂಪಲ, ಶ್ರೀಮತಿ ಶ್ಯಾಮಲಾ ಬೊಕ್ಕ, ಸೋಮಶೇಖರ ಕುಂಪಲ, ಶ್ರೀಮತಿ ವಿನಯ ಬೊಕ್ಕ, ಮನಮೋಹನ್ ಸರಳಾಯ ಕಾಲೋನಿ, ಶ್ರೀಮತಿ ರೇವತಿ ಬೊಕ್ಕ, ಬಾಲಕೃಷ್ಣ ಸರಳಾಯ ಕಾಲೋನಿ, ಶ್ರೀಮತಿ ಶ್ಯಾಮಲಾ ಮೂರಕಟ್ಟೆ, ಶ್ರೀಮತಿ ವನಜಾ ಬೊಕ್ಕ, ಬಾಬುರಾವ್ ಕುಂಪಲ, ಶ್ರೀಮತಿ ಶಶಿಕಲಾ ಬೊಕ್ಕ, ವಸಂತರಾವ್ ಸರಳಾಯ ಕಾಲೋನಿ, ಶ್ರೀಮತಿ ಶೋಭಾ ಬೊಕ್ಕ, ನಾರಾಯಣ ಕುಜುಮಗದ್ದೆ ತುಡರ್ ಬೆಳಗಾದು ಅಜಿಪತಾಚನೆ ದಿನದ ಸಂಧ್ಯಾ ವಚನಿಗೆ ಚಾಲನೆ ಕೊರಿಯರು.
ಕುಂಪಲ ಶ್ರೀ ಆರ್ಯಯಾನೆ ಮರಾಠ ಸಮಾಜ ಸಂಘದ ಭಕ್ತವೃಂದದಕುಲು ಅಜಿಪತಾಜಿನೇ ದಿನದ ಸಂಧ್ಯಾ ಭಜನ ಸೇವೆನೆ ನಡೆಪಾದು ಕೊರಿಯರು. Mano